ಮಾಡಿದ್ದೇನೆ ಮಾತಾಜಿ. ಹೋಸ್ಟು ಲಲಿತಾ ಮಾತಾಜಿ ಮಾಡ್ಬೇಕಾ? ಲಲಿತಾ ಮಾತಾಜಿ ಇದ್ರಲ್ಲಿಲ್ಲ, ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ಬರೀ ಇದ್ ಮಾತ್ರ ಆಡಿಯೋ ಮಾತ್ರ. ಮಾತಾಜಿ ಇದೀನಿ, ಎರಡರಲ್ಲಿ ಲಾಗಿನ್ ಆಗಿದ್ದೀನಿ. ಲಲಿತಾ ಹ್ಯಾಂಡ್ ರೈಸ್ ಮಾಡಿದೀನಿ ನೋಡಿ ಮಾತಾಜಿ. ಅದ್ರಲ್ಲಿ ಮಾಡ್ಬೋದಲ್ಲ ಮಾತಾಜಿ? ಅದಕ್ಕೆ ಮಾಡ್ಲಿ, ಅದಕ್ಕೆ ಮಾಡ್ಲಿ ಮಾತಾಜಿ. ಅವ್ರಿಗೆ ಮಾಡಿ, ಹೋಸ್ಟ್ ಮಾಡ್ಲಾ ಅವ್ರಿಗೆ? ಮಾಡಿ ಮಾತಾಜಿ. ನಿಮ್ಗೆ ಹೋಸ್ಟ್ ಮಾಡಿಸ್ಕೊಳ್ಳಿ ಮಾತಾಜಿ. ಇಲ್ಲ, ನೀವು ಆಮೇಲೆ ಮಾಡಿ, ಆಮೇಲೆ ಮಾಡಿ ನೀವು. ಸರಿ ಸರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಾನು ಉಮಾ ಮಾತಾಜಿಗೆ ಹೋಸ್ಟ್ ಕೊಟ್ಟೆ, ಲಲಿತಾ ಮಾತಾಜಿಗೆ ಹೋಸ್ಟ್ ಕೊಟ್ಟೆ. ಈಗ ನೀವೇ ಎಣ್ಣೆ ಮಾಡ್ಕೊಳ್ಳಿ ಮಾತಾಜಿ, ಅಡ್ಜಸ್ಟ್ ಅದು. ಪರವಾಗಿಲ್ಲ ಪರವಾಗಿಲ್ಲ ಇರ್ಲಿ ಮ್ಯಾಮ್, ಅದು ಇದಾಯ್ತು ನನಗೆ. ಇರ್ಲಿ ಪರವಾಗಿಲ್ಲ. ಹರೇ ಕೃಷ್ಣ. ರೆಕಾರ್ಡಿಂಗ್ ಮಾಡಿ ಸ್ಟಾರ್ಟ್ ಮಾಡಿ. ಆಗಿದೆ ಆಗಿದೆ ಮಾತಾಜಿ, ಆಗಿದೆ, ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇವತ್ತು ಪ್ರವೀಣ ಮಾತಾಜಿ ಇಲ್ಲೇ ಇಲ್ಲ, ಅದಕ್ಕೆ ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ವಂದನೆಗಳು. ಹರೇ ಕೃಷ್ಣ, ವಂದನೆಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಪ್ರಾರ್ಥನೆ ಮಾಡ್ಲಾ ಮಾತಾಜಿ? ಲಲಿತಾ ಮಾತಾಜಿ ಮಾಡಿ ಮಾಡಿ. ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣ ದೇವೋತ್ತಮ ಪರಮ ಪುರುಷ ಪುಸ್ತಕ ಓದುವ ತರಗತಿಗೆ ಸ್ವಾಗತ. ನಾವು ಪ್ರಾರ್ಥನೆಯೊಂದಿಗೆ ನಾವು ಈ ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾಗತಃ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं श्रीकृष्ण चैतन्यदेवं श्रीराधा कृष्णपादान् सहगणललिता श्रीविशाखान्वितांश्च. हे कृष्ण करुणा सिन्धु दीनबन्धो जगत्पते गोपेश गोपिका कान्त राधा कान्ता नमोस्तुते. सप्तकाञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च सिन्धुत्रयेव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने. नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे. जयो श्रीकृष्ण चैतन्य प्रभो नित्यानन्द श्री अद्वैत गदाधर शिवासादि गौरभक्तवृन्द. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಸಣ್ಣ ಒಂದು ಪ್ರೇಯರ್ ಮಾಡೋಣ. ಕೃಷ್ಣ 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 ಹೇ ಕೃಷ್ಣ 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 ಹೇ. कृष्ण 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 हे. कृष्ण 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 हे. कृष्ण 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 रक्ष मां. कृष्ण 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 रक्ष मां. कृष्ण 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 पाहि मां. कृष्ण 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 पाहि मां. राम राघव राम राघव राम राघव रक्ष मां. राम राघव राम राघव राम राघव रक्ष मां. कृष्ण केशव कृष्ण केशव कृष्ण केशव पाहि मां. कृष्ण केशव कृष्ण केशव कृष्ण कृष्ण केशव पाहि मां. श्री राम राघव रक्ष मां. श्री कृष्ण केशव पाहि मां.
ರಾಮ ರಾಮ ರಾಘವ ರಾಘವ ರಕ್ಷ ರಕ್ಷ ಕೃಷ್ಣ ಕೇಶವ ಪಾಹಿ ಮಾಂ. ಶ್ರೀರಾಮ ರಾಘವ ರಕ್ಷ ಮಾಂ ಶ್ರೀ ಕೃಷ್ಣ ಕೇಶವ ಪಾಹಿ ಮಾಂ. ಶ್ರೀರಾಮ ರಾಘವ ರಾಘವ ರಕ್ಷ ರಕ್ಷ ಮಾಂ ಶ್ರೀ ಕೃಷ್ಣ ಕೃಷ್ಣ ಕೇಶವ ಕೇಶವ ಪಾಹಿ ಪಾಹಿ ಮಾಂ. ಮಾಂ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಮಾತಾಜಿ ಯಾರಿಂದ ಓದಿಸೋದು? ಅದೇ ನೆನ್ನೆ ಇವರು ಕಾಂತಮಣಿ ತನಕ ಬಂದಿದ್ದೆ. ಕಾಂತಮಣಿ ಓದಿಸಲ್ಲ. ನಿಮಗೆ ಕಾಣಿಸುತ್ತಾ ಮಾತಾಜಿ? ಕಾಣಿಸ್ತದೆ. ಕಾಣಿಸ್ತಿದೆ ಅಲ್ಲ? ಕಾಣಿಸ್ತಾ ಇದೆ. ಅಲ್ಲ, ನಿಮಗೆ ಹೆಸರುಗಳು ಓದ್ಲಿಕ್ಕೆ ಆಗುತ್ತಲ್ಲ? ನನ್ಗೆ ಇನ್ನೊಂದ್ರಲ್ಲಿ ಲಾಗಿನ್ ಆಗಿದೆ. ಇನ್ನೊಂದ್ರಲ್ಲಿ ಆಗಿದ್ದೀರಾ? ಓಕೆ. ಜ್ಯೋತಿಷಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹಾ ಮಾತಾಜಿ. ಹೀಗೆಯೇ ಅಲ್ಲಿಂದಲ್ಲ ಮಾತಾಜಿ. ಹೌದು ಹೌದು. ಹೀಗೆಯೇ ಮೊದಲು ಅಷ್ಟಾವಕ್ರನ ನಾಯಕತ್ವದ, ಅನಂತರ ಶಂಕರಾಚಾರ್ಯರ ನಾಯಕತ್ವದ ನಿರಾಕಾರವಾದಿಗಳು ನಿರಾಕಾರ ಬ್ರಹ್ಮಜ್ಯೋತಿಯು ಎಲ್ಲದರ ಕಾರಣ ಎಂದು ಒಪ್ಪುತ್ತಾರೆ. ಈ ವಾದದ ಪ್ರಕಾರ ಭೌತಿಕ ಅಭಿವ್ಯಕ್ತಿಯು ಅಲ್ಪಕಾಲದ್ದು ಮತ್ತು ಮಿಥ್ಯ, ಆದರೆ ನಿರಾಕಾರ ಬ್ರಹ್ಮಜ್ಯೋತಿಯು ಸತ್ಯ. ಆದರೆ ಈ ವಾದವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಬ್ರಹ್ಮಜ್ಯೋತಿಗೆ ತಾನು ಆಧಾರ ಎಂದು ಪ್ರಭುವೇ ಭಗವದ್ಗೀತೆಯನ್ನು ಹೇಳುತ್ತಾನೆ. ಬ್ರಹ್ಮಜ್ಯೋತಿಯು ಕೃಷ್ಣನ ದೇಹದ ಕಿರಣಗಳು ಎಂದು ಬ್ರಹ್ಮಸೂತ್ರದಲ್ಲಿ ದೃಢಪಡಿಸಿದೆ. ಹೀಗಿರುವಾಗ ನಿರಾಕಾರ ಬ್ರಹ್ಮನು ಬ್ರಹ್ಮಾಂಡದ ಮೂಲ ಕಾರಣನಾಗುವುದಕ್ಕೆ ಸಾಧ್ಯವಿಲ್ಲ. ಮೂಲ ಕಾರಣವು ಸರ್ವ ಪರಿಪೂರ್ಣನಾಗಿರುವ ಇಂದ್ರಿಯ ಗ್ರಹಣ ಶಕ್ತಿ ಇರುವ ದೇವೋತ್ತಮ ಪರಮಪುರುಷ ಗೋವಿಂದ. ನಿರಾಕಾರವಾದಿಗಳ ಅತ್ಯಂತ ಅಪಾಯಕರ ವಾದವೆಂದರೆ ದೇವರು ಅವತಾರವನ್ನು ತಳೆದು ಬಂದಾಗ ಭೌತಿಕ ಪ್ರಕೃತಿಯ ಗುಣತ್ರಯಗಳು ಸೃಷ್ಟಿಸಿದ ಭೌತಿಕ ದೇಹವನ್ನು ಅವನು ಸ್ವೀಕರಿಸುತ್ತಾನೆ ಎನ್ನುವುದು. ಮಾಯವಾದವು ಅತ್ಯಂತ ಹೇಸಿಗೆಯ ವಾದವೆಂದು ಚೈತನ್ಯ ಮಹಾಪ್ರಭುಗಳು ಖಂಡಿಸಿದ್ದಾರೆ. ದೇವೋತ್ತಮ ಪರಮಪುರುಷನ ದಿವ್ಯ ದೇಹವು ಈ ಭೌತಿಕ ಪ್ರಕೃತಿಯಿಂದ ಆದದ್ದು ಎಂದು ಒಪ್ಪಿಕೊಳ್ಳುವ ಯಾರೇ ಆಗಲಿ ವಿಷ್ಣುವಿನ ಚರಣ ಕಮಲಗಳಲ್ಲಿ ಅತ್ಯಂತ ಘೋರವಾದ ಅಪರಾಧವನ್ನು ಮಾಡುತ್ತಾನೆ ಎಂದು ಹೇಳುತ್ತಾರೆ. ದೇವೋತ್ತಮ ಪರಮಪುರುಷನು ಮಾನವ ರೂಪದಲ್ಲಿ ಅವತರಿಸಿ ಬಂದಾಗ ಮೂರ್ಖರು ಮತ್ತು ನೀಚರು ಮಾತ್ರ ಅವನಿಗೆ ಅಪಮಾನ ಮಾಡುತ್ತಾರೆ ಎಂದು ಭಗವದ್ಗೀತೆ ಹೇಳುತ್ತದೆ. ಕೃಷ್ಣ, ರಾಮ ಮತ್ತು ಚೈತನ್ಯರು ಮಾನವ ಸಮುದಾಯದಲ್ಲಿ ಮಾನವರಂತೆ ನಡೆದುಕೊಳ್ಳುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕನ್ನಡ ಸೌಮ್ಯಶ್ರೀ ಮಾತಾಜಿ. ಕನ್ನಡ ಸೌಮ್ಯಶ್ರೀ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ವೇದಗಳ ಸಾಕಾರ ರೂಪಗಳು ನಿರಾಕಾರ ಕಲ್ಪನೆಯನ್ನು ತೀವ್ರವಾದ ತಪ್ಪು ನಿರೂಪಣೆ ಎಂದು ಅಲ್ಲಗಳೆಯುತ್ತವೆ. ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮಪುರುಷನ ದೇಹವನ್ನು ಆನಂದ ಚಿನ್ಮಯ ರಸ ಎಂದು ವರ್ಣಿಸಿದೆ. ದೇವೋತ್ತಮ ಪರಮಪುರುಷನಿಗೂ ಇರುವುದು ಆಧ್ಯಾತ್ಮಿಕ ಶರೀರ, ಭೌತಿಕ ಶರೀರವಲ್ಲ. ಅವನು ಸರ್ವಶಕ್ತ. ಭೌತಿಕ ದೇಹದ ಅಂಗಾಂಗಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಬಲ್ಲದು. ಉದಾಹರಣೆಗೆ, ಕೈಗಳು ಹಿಡಿದುಕೊಳ್ಳುತ್ತವೆ, ಆದರೆ ಅವು ನೋಡಲಾರವು, ಕೇಳಲಾರವು. ದೇವೋತ್ತಮ ಪರಮಪುರುಷನ ದೇಹವು ಆನಂದ ಚಿನ್ಮಯ ರಸ ಅಥವಾ ಸಚ್ಚಿದಾನಂದ ವಿಗ್ರಹವಾದದ್ದರಿಂದ ಅವನು ತನ್ನ ದೇಹದ ಯಾವುದೇ ಅಂಗಾಂಗದಿಂದ ಏನನ್ನಾದರೂ ಸವಿಯಬಲ್ಲ ಅಥವಾ ಮಾಡಬಲ್ಲ. ಪ್ರಭುವಿನ ಆಧ್ಯಾತ್ಮಿಕ ಶರೀರವನ್ನು ಭೌತಿಕ ಎಂದು ಒಪ್ಪುವುದಕ್ಕೆ ಕಾರಣ ದೇವೋತ್ತಮ ಪರಮಪುರುಷನು ಬದ್ಧಾತ್ಮಕ್ಕೆ ಸಮ ಎಂದು ಕಾಣುವ ಪ್ರವೃತ್ತಿ. ಬದ್ಧಾತ್ಮಕ್ಕೆ ಭೌತಿಕ ದೇಹವಿರುತ್ತದೆ. ಆದುದರಿಂದ ದೇವರಿಗೂ ಭೌತಿಕ ದೇಹವಿದ್ದರೆ ದೇವೋತ್ತಮ ಪರಮಪುರುಷನು ಹಾಗೂ ಜೀವಿಗಳು ಒಂದೇ ಎನ್ನುವ ನಿರಾಕಾರವಾದವನ್ನು ಬಹು ಸುಲಭವಾಗಿ ಪ್ರಚಾರ ಮಾಡಬಹುದು. ದೇವೋತ್ತಮ ಪರಮಪುರುಷನು ಆಗಮಿಸಿದಾಗ ಅವನು ವಿವಿಧ ಲೀಲೆಗಳನ್ನು ತೋರುತ್ತಾನೆ. ಆದರೂ ತಾಯಿ ಯಶೋದೆಯ ತೊಡೆಯಲ್ಲಿ ಮಲಗಿರುವಾಗಿನ ಅವನ ಶಿಶುದೇಹಕ್ಕೂ ರಾಕ್ಷಸರೊಡನೆ ಹೋರಾಡುವಾಗ ಅವನ ಬೆಳೆದಿದೆ ಎಂದೆನಿಸಿಕೊಳ್ಳುವ ದೇಹಕ್ಕೂ ವ್ಯತ್ಯಾಸವಿಲ್ಲ. ಅವನು ಬಾಲ್ಯದ ಶರೀರದಲ್ಲಿಯೇ ಅವನು
ಪೂತನಿ, ತೃಣಾವರ್ತ, ಅಗಾಸುರ ಮೊದಲಾದ ರಾಕ್ಷಸರೊಡನೆ ಹೋರಾಡಿದಾಗ ಅವನಿಗೆ ಯೌವನದಲ್ಲಿ ದಂತವಕ್ರ, ಶಿಶುಪಾಲ ಮತ್ತು ಇತರರೊಂದಿಗೆ ಹೋರಾಡಿದಾಗ ಇದ್ದಷ್ಟೇ ಶಕ್ತಿಯೂ ಇದ್ದಿತು. ಭೌತಿಕ ಜೀವನದಲ್ಲಿ ಬದ್ಧಾತ್ಮನು ತನ್ನ ದೇಹವನ್ನು ಬದಲಾಯಿಸುತ್ತಲೇ ತನ್ನ ಹಿಂದಿನ ದೇಹದ ವಿಷಯವನ್ನೆಲ್ಲ ಮರೆತು ಬಿಡುತ್ತಾನೆ. ಆದರೆ ಕೃಷ್ಣನಿಗೆ ಸಚ್ಚಿದಾನಂದ ದೇಹವಿರುವುದರಿಂದ ಲಕ್ಷಾಂತರ ವರ್ಷಗಳ ಹಿಂದೆ ಭಗವದ್ಗೀತೆಯನ್ನು ಸೂರ್ಯದೇವನಿಗೆ ಉಪದೇಶ ಮಾಡಿದುದನ್ನು ಅವನು ಮರೆಯಲಿಲ್ಲ ಎಂದು ಭಗವದ್ಗೀತೆಯಿಂದ ತಿಳಿಯುತ್ತದೆ. ಭಗವಂತನು ಭೌತಿಕ ಮತ್ತು ಆಧ್ಯಾತ್ಮಿಕ ಅಸ್ತಿತ್ವಗಳೆರಡನ್ನೂ ಮೀರಿದವನಾದ್ದರಿಂದ ಅವನನ್ನು ಪುರುಷೋತ್ತಮ ಎಂದು ಕರೆಯುತ್ತಾರೆ. ಅವನು ಎಲ್ಲ ಕಾರಣಗಳ ಕಾರಣನು ಎಂದಾಗ ಅವನು ಆಧ್ಯಾತ್ಮಿಕ ಜಗತ್ತಿನ ಕಾರಣನು, ಭೌತಿಕ ಜಗತ್ತಿಗೂ ಕಾರಣನು ಎಂದು ಅರ್ಥ. ದೇವೋತ್ತಮ ಪರಮ ಪುರುಷನು ಸರ್ವಶಕ್ತ ಮತ್ತು ಸರ್ವಾಂತರ್ಯಾಮಿ. ಭೌತಿಕ ದೇಹವು ಸರ್ವಾಂತರ್ಯಾಮಿಯಾಗಿ ಆಗಲಿ ಸರ್ವಶಕ್ತನಾಗಿ ಆಗಲಿ ಇರಲು ಸಾಧ್ಯವಿಲ್ಲವಾದುದರಿಂದ ಪ್ರಭುವಿನ ದೇಹವು ನಿಶ್ಚಯವಾಗಿಯೂ ಭೌತಿಕವಲ್ಲ. ದೇವೋತ್ತಮ ಪುರುಷನು ಭೌತಿಕ ದೇಹವನ್ನು ಧರಿಸಿ ಈ ಭೌತಿಕ ಪ್ರಪಂಚಕ್ಕೆ ಬರುತ್ತಾನೆ ಎನ್ನುವ ಮಾಯಾವಾದಕ್ಕೆ ಯಾವುದೇ ಸಮರ್ಥನೆಯೂ ಇಲ್ಲ. ಹರೇ ಧನ್ಯವಾದಗಳು ಕೃಷ್ಣ. ಮಾತಾಜಿ. ಧನ್ಯವಾದ ಹರೇ ಕೃಷ್ಣ. ಮಾತಾಜಿ. ಸೌಮಿಶ್ರೀ ಮಾತಾಜಿ ಓದ್ತೀರಾ? ಭೌತಿಕ ತತ್ವಜ್ಞಾನಿಗಳ ಎಲ್ಲಾ ವಾದಗಳು ಕನಸಿನಲ್ಲಿಯ ನಿರ್ಣಯಗಳಂತೆ ಅಲ್ಪ ಕಾಲದ ಮಾಯಾ ಅಸ್ತಿತ್ವದಿಂದ ಮೂಡಿದುವು ಎಂದು ನಾವು ನಿರ್ಣಯಿಸಬಹುದು. ಇಂತಹ ನಿರ್ಣಯಗಳಿಂದ ನಾವು ಪೂರ್ಣ ಸತ್ಯವನ್ನು ಖಂಡಿತವಾಗಿಯೂ ಮುಟ್ಟಲಾರೆವು. ಪೂರ್ಣ ಸತ್ಯವನ್ನು ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರವೇ ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯ. ಭಗವದ್ಗೀತೆಯಲ್ಲಿ ಪ್ರಭುವು ಹೇಳುವಂತೆ ಭಕ್ತಿಯ ಮಾಂ ಅಭಿಜಾನಾತಿ, ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರವೇ ನನ್ನನ್ನು ಅರಿಯಲು ಸಾಧ್ಯ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಧರ ಸ್ವಾಮಿಗಳು ಒಂದು ಒಳ್ಳೆಯ ಕವನವನ್ನು ರಚಿಸಿದ್ದಾರೆ. ಅದರಲ್ಲಿ ಹೀಗೆ ಹೇಳಿದೆ: ಪ್ರಿಯ ಪ್ರಭು, ಇತರರು ತಮ್ಮ ತತ್ವಶಾಸ್ತ್ರದ ಊಹೆಗಳನ್ನು ಕುರಿತು ವಿವರಿಸುತ್ತಾ ಮಿಥ್ಯವಾದದಲ್ಲಿ ಮತ್ತು ಒಣ ಊಹೆಯಲ್ಲಿ ತೊಡಗಿರಲಿ. ಅವರಿಗೆ ದೇವೋತ್ತಮ ಪರಮ ಪುರುಷನ ಅರಿವಿಲ್ಲದಿದ್ದರೂ ಅವರು ಮಹಾನ್ ಪಂಡಿತರಂತೆ ಸುಳ್ಳು ಸಂತೋಷವನ್ನು ಸವಿಯುತ್ತಾ ಅಜ್ಞಾನ ಮತ್ತು ಮಾಯೆಗಳ ಅಂಧಕಾರದಲ್ಲಿ ಅಲೆದಾಡುತ್ತಿರಲಿ. ನನ್ನ ಮಟ್ಟಿಗೆ ಹೇಳುವುದಾದರೆ ಮಾಧವ, ವಾಮನ, ತ್ರಿನಯನ, ಶಂಕರ್ಷಣ, ಶ್ರೀಪತಿ ಮತ್ತು ಗೋವಿಂದ ಸರ್ವ ಸುಂದರನಾದ ದೇವೋತ್ತಮ ಪರಮ ಪುರುಷನ ಪವಿತ್ರ ನಾಮ ಸಂಕೀರ್ತನೆಯಿಂದಷ್ಟೇ ಮುಕ್ತಿಯನ್ನು ಪಡೆಯಲು ಬಯಸುತ್ತೇನೆ. ಅವನ ದಿವ್ಯ ನಾಮಗಳ ಸಂಕೀರ್ತನೆಯಿಂದಲೇ ನನಗೆ ಈ ಭೌತಿಕ ಅಸ್ತಿತ್ವದ ಮೇಲೆ ಮೈಲಿಗೆಯಿಂದ ಬಿಡುಗಡೆ ದೊರೆಯಲಿ. ಹೀಗೆ ವೇದಗಳ ಸಾಕಾರ ರೂಪಗಳು ಈ ರೀತಿ ಹೇಳಿದವು: ಪ್ರಿಯ ಪ್ರಭು, ನಿನ್ನ ಕೃಪೆಯಿಂದ ಮಾತ್ರವೇ ಜೀವಿಯು ನಿನ್ನ ಮಹೋನ್ನತ ದಿವ್ಯ ಸ್ಥಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ತತ್ವಜ್ಞಾನಿಗಳು ಎನ್ನಿಸಿಕೊಂಡವರ ಅಥವಾ ಮಾನಸಿಕ ಊಹಾಪೋಹಗಳಲ್ಲಿ ತೊಡಗುವವರ ಬೇರೆ ಬೇರೆ ಅನಿಸಿಕೆಗಳು ಬೇಕೆನಿಸುವುದಿಲ್ಲ. ಇಲ್ಲಿ ಗೌತಮ, ಕಣಾದ, ಪತಂಜಲಿ ಮತ್ತು ಕಪಿಲ ನಿರೀಶ್ವರರ ಊಹಾಪೋಹದ ಅನಿಸಿಕೆಗಳಿಗೆ ಸಂಬಂಧಿಸಿದ್ದು. ವಾಸ್ತವವಾಗಿ ಕಪಿಲರು ಇಬ್ಬರು. ಒಬ್ಬನು ಕರ್ದಮ ಮುನಿಯ ಮಗ, ಅವನು ದೇವರ ಅವತಾರ. ಇನ್ನೊಬ್ಬನು ಆಧುನಿಕ ಯುಗದ ನಾಸ್ತಿಕ. ಸ್ವಯಂಭುವ ಮನುವಿನ ಕಾಲದಲ್ಲಿ ದೇವೋತ್ತಮ ಪರಮ ಪುರುಷನು ಕರ್ದಮ ಮುನಿಯ ಮಗನಾಗಿ ಕಾಣಿಸಿಕೊಂಡನು. ಇವನೇ ನಾಸ್ತಿಕ ಕಪಿಲನು ಎಂದು ಹಲವೊಮ್ಮೆ ತಪ್ಪಾಗಿ ಹೇಳುವುದುಂಟು. ದೇವ ಪುರುಷನ ಅವತಾರನಾದ ಕಪಿಲನು ಬಹು ಪ್ರಾಚೀನ ಕಾಲದಲ್ಲಿ ಕಾಣಿಸಿಕೊಂಡನು. ಆಧುನಿಕ ಯುಗವು ವೈವಸ್ವತ ಮನುವಿನ ಯುಗ. ಆದರೆ ಆ ಕಪಿಲನು ಕಾಣಿಸಿಕೊಂಡಿದ್ದು ಸ್ವಯಂಭುವ ಮನುವಿನ ಕಾಲದಲ್ಲಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಮಾಯಾವಾದಿ ಅಲ್ಲಿಂದ ಹೌದು ಹೌದು. ಮಾಯಾವಾದಿ ಸಿದ್ಧಾಂತದಂತೆ ಅಭಿವ್ಯಕ್ತಿ ಪಡೆದ ಈ ಜಗತ್ತು ಅಥವಾ ಭೌತಿಕ ಜಗತ್ತು ಮಿಥ್ಯ ಅಥವಾ ಮಾಯೆ. ಅವರ ಉಪದೇಶದ ತತ್ವ ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಅವರು ಹೇಳುವ ಪ್ರಕಾರ ಬ್ರಹ್ಮಜ್ಯೋತಿಯೊಂದೇ ಸತ್ಯ.
ಬ್ರಹ್ಮಾಂಡವು ಮಾಯೆ ಅಥವಾ ಮಿಥ್ಯ. ಆದರೆ ವೈಷ್ಣವ ಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡಕ್ಕೆ ದೇವೋತ್ತಮ ಪರಮಪುರುಷನೇ ಕಾರಣನು. ಭಗವದ್ಗೀತೆಯಲ್ಲಿ ಪ್ರಭುವು ತನ್ನ ಒಂದು ಸ್ವಾಂಶ ಭಾಗದಿಂದ ಈ ಭೌತಿಕ ಜಗತ್ತನ್ನು ಪ್ರವೇಶಿಸುತ್ತಾನೆ. ಸೃಷ್ಟಿಯು ಆಗುವುದು ಹೀಗೆ ಎಂದು ಹೇಳುತ್ತಾನೆ. ಈ ಅಸತ್ ಅಥವಾ ಅಲ್ಪಕಾಲದ ಬ್ರಹ್ಮಾಂಡವು ಪರಮ ಸತ್ಯದಿಂದ ಮಾಡಿದ್ದು ಎಂದು ವೇದಗಳು ತಿಳಿಸುತ್ತವೆ. ಎಲ್ಲವೂ ಪರಬ್ರಹ್ಮನಿಂದ ಮೂಡಿ ಬಂದಿದೆ ಎಂದು ವೇದಾಂತ ಸೂತ್ರವು ಹೇಳುತ್ತದೆ. ಆದುದರಿಂದ ವೈಷ್ಣವರು ಬ್ರಹ್ಮಾಂಡವು ಮಿಥ್ಯ ಎಂದು ಭಾವಿಸುವುದಿಲ್ಲ. ವೈಷ್ಣವ ತತ್ವಜ್ಞಾನಿಯು ಈ ಭೌತಿಕ ಜಗತ್ತಿನಲ್ಲಿರುವುದೆಲ್ಲವನ್ನೂ ಪರಮಪ್ರಭುವಿಗೆ ಸಂಬಂಧಿಸಿದಂತೆ ನೋಡುತ್ತಾನೆ. ಭೌತಿಕ ಜಗತ್ತಿನ ಈ ಕಲ್ಪನೆಯನ್ನು ಶ್ರೀಲ ರೂಪ ಗೋಸ್ವಾಮಿಯವರು ಬಹು ಚೆನ್ನಾಗಿ ವಿವರಿಸಿದ್ದಾರೆ. ಭೌತಿಕ ಜಗತ್ತು ಸಹ ಪರಮ ಪ್ರಭುವಿನ ಅಭಿವ್ಯಕ್ತಿ ಎನ್ನುವ ತಿಳುವಳಿಕೆ ಇಲ್ಲದೆ ಅದನ್ನು ಮಾಯೆ ಅಥವಾ ಮಿಥ್ಯ ಎಂದು ತ್ಯಜಿಸುವುದು ನಿಷ್ಪ್ರಯೋಜಕವಾದದ್ದು. ಆದರೆ ವೈಷ್ಣವರಿಗೆ ಈ ಜಗತ್ತಿನಲ್ಲಿ ಮೋಹವಿಲ್ಲ, ಏಕೆಂದರೆ ಅವರು ಸಾಮಾನ್ಯವಾಗಿ ಭೌತಿಕ ಜಗತ್ತನ್ನು ಇಂದ್ರಿಯ ತೃಪ್ತಿಯ ವಸ್ತುವನ್ನಾಗಿ ಕಾಣುತ್ತಾರೆ. ವೈಷ್ಣವರಿಗೆ ಇಂದ್ರಿಯ ತೃಪ್ತಿಯ ಒಂಚೂರು ಮೇಲಕ್ಕೆ ಹೋಗ್ಬೇಕು. ಇಂದ್ರಿಯ ತೃಪ್ತಿಯೂ ಬೇಕಿಲ್ಲ. ಇಂದ್ರಿಯ ತೃಪ್ತಿಯೂ ಬೇಕಿಲ್ಲ. ಆದುದರಿಂದ ಅವರಿಗೆ ಭೌತಿಕ ಆಗುಹೋಗುಗಳಲ್ಲಿ ಮೋಹವಿಲ್ಲ. ವೈಷ್ಣವನು ಈ ಭೌತಿಕ ಜಗತ್ತನ್ನು ವೈದಿಕ ಆದೇಶಗಳ ನಿಯಂತ್ರಕ ತತ್ವಗಳಿಗೆ ಅನುಗುಣವಾಗಿ ಸ್ವೀಕರಿಸುತ್ತಾನೆ. ಜಗತ್ತನ್ನು ದೇವೋತ್ತಮ ಪರಮ ಎಲ್ಲದರ ಮೂಲ ಕಾರಣನಾದ್ದರಿಂದ ವೈಷ್ಣವನು ಈ ಭೌತಿಕ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಸ್ತುವನ್ನು ಕೃಷ್ಣನೊಡನೆ ಅದರ ಸಂಬಂಧದ ದೃಷ್ಟಿಯಿಂದ ಕಾಣುತ್ತಾನೆ. ಇಂತಹ ಪ್ರಬುದ್ಧ ಅರಿವಿನಿಂದ ಭೌತಿಕ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಆಧ್ಯಾತ್ಮಿಕತೆ ಬರುತ್ತದೆ. ಎಂದರೆ ಭೌತಿಕ ಜಗತ್ತಿನಲ್ಲಿರುವುದೆಲ್ಲ ಆಗಲೇ ಆಧ್ಯಾತ್ಮಿಕವಾಗಿದೆ. ಆದರೆ ನಮಗೆ ತಿಳುವಳಿಕೆ ಇಲ್ಲದಿರುವುದರಿಂದ ಅದನ್ನು ಭೌತಿಕ ಎಂದು ಕಾಣುತ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನಿರ್ಮಲಾ ಮಾತಾಜಿ, ನಿರ್ಮಲಾ BR ಮಾತಾಜಿ, ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ವೇದಗಳ ಸಾಕಾರ ರೂಪಗಳು ಒಂದು ಉದಾಹರಣೆಯನ್ನು ಕೊಟ್ಟವು. ಬಂಗಾರವನ್ನು ಬಯಸುವವರು ಬಂಗಾರದ ಓಲೆಗಳು, ಬಂಗಾರದ ಬಳೆಗಳು ಅಥವಾ ಬಂಗಾರದಿಂದ ಮಾಡಿದ ಬೇರೆ ಏನನ್ನಾದರೂ ಅವೆಲ್ಲವೂ ಮೂಲ ಬಂಗಾರದಿಂದ ಭಿನ್ನ ಎಂದು ಯಾವುದೇ ವಸ್ತುವನ್ನು ತಿರಸ್ಕರಿಸುವುದಿಲ್ಲ. ಎಲ್ಲ ಜೀವಿಗಳು ಪರಮಪ್ರಭುವಿನ ವಿಭಿನ್ನಾಂಶಗಳು. ಗುಣದ ಮಟ್ಟಿಗೆ ಅವು ಒಂದೇ. ಆದರೆ ಬಂಗಾರದ ಒಂದೇ ಮೂಲದಿಂದ ಮಾಡಿದ ವಿವಿಧ ಆಭರಣಗಳಂತೆ ಜೀವಿಗಳು ಈಗ 84,000 ಜೀವವರ್ಗಗಳಲ್ಲಿ 84 ಲಕ್ಷ ಜೀವವರ್ಗಗಳಲ್ಲಿ ವಿವಿಧ ರೂಪಗಳನ್ನು ಪಡೆದಿವೆ. ಬಂಗಾರದಲ್ಲಿ ಆಸಕ್ತಿ ಇರುವವನು ವಿವಿಧ ರೂಪಗಳಲ್ಲಿರುವ ಬಂಗಾರದ ಆಭರಣಗಳನ್ನೆಲ್ಲ ಸ್ವೀಕರಿಸುವಂತೆ ಎಲ್ಲ ಜೀವಿಗಳು ಗುಣದಲ್ಲಿ ದೇವೋತ್ತಮ ಪರಮ ಪುರುಷನಂತೆಯೇ ಎಂದು ತಿಳಿದುಕೊಂಡ ವೈಷ್ಣವನು ಎಲ್ಲ ಜೀವಿಗಳನ್ನು ಭಗವಂತನ ನಿರಂತರ ಸೇವಕರೆಂದು ಸ್ವೀಕರಿಸುತ್ತಾನೆ. ತಪ್ಪು ದಾರಿ ಹಿಡಿದ ಈ ಬದ್ಧ ಜೀವಿಗಳನ್ನು ಮತ್ತೆ ಸರಿಯಾದ ಹಾದಿಗೆ ತಂದು ದೇವೋತ್ತಮ ಪರಮಪುರುಷನ ಸೇವೆ ಮಾಡಲು ವೈಷ್ಣವನಿಗೆ ವಿಪುಲವಾದ ಅವಕಾಶವಿದೆ. ಅವನು ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಶಿಕ್ಷಣ ಕೊಟ್ಟು ಮತ್ತೆ ಭಗವದ್ಧಾಮಕ್ಕೆ ಕರೆದೊಯ್ಯಬಲ್ಲ. ವಾಸ್ತವಾಂಶವೆಂದರೆ ಭೌತಿಕ ಗುಣತ್ರಯಗಳು ಜೀವಿಗಳ ಮನಸ್ಸುಗಳನ್ನು ತಳಮಳಗೊಳಿಸುತ್ತವೆ. ಆದ್ದರಿಂದ ಜೀವಿಗಳು ಕನಸಿನಲ್ಲಿ ಎನ್ನುವಂತೆ ದೇಹದಿಂದ ದೇಹಕ್ಕೆ ಸಾಗುತ್ತವೆ. ಅವುಗಳ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಗೆ ಮಾರ್ಪಡಿಸಿದಾಗ ಅವು ಕೂಡಲೇ ತಮ್ಮ ಹೃದಯಗಳಲ್ಲಿ ಕೃಷ್ಣನನ್ನು ಇರಿಸಿಕೊಳ್ಳುತ್ತವೆ. ಹೀಗೆ ಅವುಗಳ ಮುಕ್ತಿ ಮಾರ್ಗವು ಸ್ಪಷ್ಟವಾಗುತ್ತದೆ. ಎಲ್ಲ ವೇದಗಳು. ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರಿಯಾಂಕಾ ಜುಟ್ಟೂರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಎಲ್ಲಾ ಓದಿ. ವೇದಗಳಲ್ಲಿಯೂ ದೇವೋತ್ತಮ ಪರಮಪುರುಷನು ಹಾಗೂ ಜೀವಿಗಳು ಒಂದೇ ಗುಣದವರು, ಚೈತನ್ಯ ಅಥವಾ ಆಧ್ಯಾತ್ಮಿಕತೆ ಇರುವವರು ಎಂದು ಹೇಳಿದೆ. ಆಧ್ಯಾತ್ಮಿಕ ಜೀವಿಗಳಲ್ಲಿ 2 ವಿಧ, ಒಂದು ಜೀವ, ಮತ್ತೊಂದು ಪರಮಪ್ರಭು ಎಂದು ಪದ್ಮಪುರಾಣದಲ್ಲಿ ದೃಢಪಟ್ಟಿದೆ. ಬ್ರಹ್ಮನಿಂದ ಪ್ರಾರಂಭಿಸಿ ಇರುವವರೆಗೆ ಎಲ್ಲಾ ಜೀವಿಗಳು ಜೀವರೇ. ಆದರೆ ಪ್ರಭು ಚತುರ್ಭುಜನಾದ ಪರಮ ವಿಷ್ಣು ಅಥವಾ ಜನಾರ್ದನ. ಆತ್ಮ ಎನ್ನುವ ಶಬ್ದವು ದೇವೋತ್ತಮ ಪರಮಪುರುಷನಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ಎಲ್ಲಾ ಜೀವಿಗಳು ಅವನ ವಿಭಿನ್ನ ಅಂಶಗಳಾದ್ದರಿಂದ ಕೆಲವೊಮ್ಮೆ ಅವುಗಳನ್ನು ಆತ್ಮ ಎಂದು ಕರೆಯುವುದುಂಟು. ಆದುದರಿಂದ ಜೀವಿಗಳಿಗೆ ಜೀವಾತ್ಮ ಎಂದು ಹೆಸರು, ಪರಮಪ್ರಭುವಿಗೆ ಪರಮಾತ್ಮ ಎಂದು ಹೆಸರು. ಪರಮಾತ್ಮನು ಜೀವಾತ್ಮರು ಈ ಭೌತಿಕ ಜಗತ್ತಿನಲ್ಲಿದ್ದಾರೆ. ಆದುದರಿಂದ ಈ ಭೌತಿಕ ಜಗತ್ತಿಗೆ ಇಂದ್ರಿಯ ತೃಪ್ತಿ ಇಲ್ಲದೆ ಬೇರೆ ಗುರಿಯುಂಟು. ಇಂದ್ರಿಯ ತೃಪ್ತಿಯ ಬಾಳಿನ ಕಲ್ಪನೆಯು ಮಾಯೆ. ಆದರೆ ಈ ಭೌತಿಕ ಜಗತ್ತಿನಲ್ಲಿಯೂ ಜೀವಾತ್ಮನು ಪರಮಾತ್ಮನಿಗೆ ಸೇವೆ ಮಾಡುವ ಕಲ್ಪನೆಯು ಮಾಯೆ ಅಲ್ಲವೇ ಅಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಈ ವಿಷಯವು ಚೆನ್ನಾಗಿ ತಿಳಿದಿರುತ್ತದೆ. ಆದುದರಿಂದ ಅವನು ಈ ಭೌತಿಕ ಜಗತ್ತು ಮಿಥ್ಯ ಎಂದು ಭಾವಿಸುವುದಿಲ್ಲ. ಆದರೆ ಭಕ್ತಿ ಪೂರ್ವಕ ಸೇವೆಯು ಸತ್ಯ ಎಂದೇ ಸೇವೆ ಮಾಡುತ್ತಾನೆ. ಆದುದರಿಂದ ಭಕ್ತನು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಭಗವಂತನ ಸೇವೆಗೆ ಅವಕಾಶ ಎಂದೇ ಕಾಣುತ್ತಾನೆ. ಅವನು ಯಾವುದನ್ನು ಭೌತಿಕ ಎಂದು ತಿರಸ್ಕರಿಸುವುದಿಲ್ಲ, ಎಲ್ಲವನ್ನು ಪ್ರಭುವಿನ ಸೇವೆಗೆ ಸೇರಿಸುತ್ತಾನೆ. ಆದುದರಿಂದ ಭಕ್ತನು ಯಾವಾಗಲೂ ಅಲೌಕಿಕ ಸ್ಥಿತಿಯಲ್ಲಿ ಇರುತ್ತಾನೆ. ಅವನು ಏನನ್ನೇ ಬಳಸಲಿ ಪ್ರಭುವಿನ ಸೇವೆಯಲ್ಲಿ ಬಳಸುವುದರಿಂದ ಅದು ಆಧ್ಯಾತ್ಮಿಕವಾಗಿ ಪರಿಶುದ್ಧವಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮಾತಾಜಿ ಹರೇ ಕೃಷ್ಣ. ಹಾ, ಮಾತಾಜಿ ಹೇಳ್ಬಿಡ್ತೀನಿ ಮಾತಾಜಿ. ಆಯ್ತು ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ವಾರದಲ್ಲಿ ಮುಗಿಯಲಿಕ್ಕಿಲ್ಲ ಅಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿ? ಇಲ್ಲ ಮಾತಾಜಿ ಮುಗಿಯಲ್ಲ. ಬಂದ್ರ ನೀವು? ನಾವು ಮುಗಿಯಲ್ಲ ಮಾತಾಜಿ ಇದು. ಮಾತಾಜಿ ಇಲ್ಲಿ ಹೋಗ್ತದೆ ಬರ್ತದೆ ನೆಟ್ವರ್ಕ್. ನನ್ನ ಏರ್ಟೆಲ್ ತುಂಬಾ ಕಷ್ಟ ಇದು ಆಗ್ತದೆ. ತುಂಬಾ ದೊಡ್ಡದಿದೆ ಮಾತಾಜಿ. ಇದು ವೇದಗಳ ಇದಿದೆಯಲ್ಲ? ದೊಡ್ಡದಿದೆ ಇದು, ಹೌದು. ಓಕೆ ದೊಡ್ಡದಿದೆ ಇದು. ಮಾತಾಜಿ, ಹಾಗಾದ್ರೆ ಇವರ ಹತ್ರ ಕೇಳೋಣ, ಒಂದು ಪ್ರಶ್ನೆ ಕೇಳೋಣ. ಹಾ ಏನಂತ ಹೇಳಿದ್ರೆ, ಈಗ ನಿಮ್ಗೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ದೀಪಾವಳಿ ಇದೆ. ಕ್ಲಾಸ್ ಬೇಕೋ ಬೇಡವೋ ಅಂತೇಳಿ ನೀವು ಬೇಕಿದ್ದವರು ಹ್ಯಾಂಡ್ ರೈಸ್ ಮಾಡಿ, ಬೇಡದಿದ್ದವರು ಹ್ಯಾಂಡ್ ಡೌನ್. ಒಂದು 2 ಬೇಡವಾ ಬೇಕಾ ಇದು? ಬೇಕಿದ್ದವರು ಬೇಕು ಮಾತಾಜಿ. ಬೇಕಿದ್ದವರು ಹ್ಯಾಂಡ್ ರೈಸ್. 4 ಬಂದಿಯಾ? ಹಾಗಾದ್ರೆ ಲಾಟ್ ತುಂಬಾ ಜನರಿಗೆ ಬೇಡ ಅಲ್ಲ. ಈಗ ತೀರ್ಮಾನ ನಿಮ್ಮದು. 5 ಜನ ಆಯ್ತು. 25ರಲ್ಲಿ 5 ಬೇಡ, ಬೇಕು 20 ಬೇಡ. ಸೊ ಹಾಗಾದ್ರೆ 3 ದಿವಸ ರೆಸ್ಟ್ ಕೊಡೋಣವಾ? ರೆಸ್ಟ್ ಮತ್ತೆ ಗುರುವಾರದಿಂದ ಸ್ಟಾರ್ಟ್ ಮಾಡೋಣ, ಆಗ್ಬೋದಾ? ಆಗ್ಬೋದು ಮಾತಾಜಿ. ಹಾ ಮಾತಾಜಿ, ರಜಾ ಕೊಡಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು, ನೀವು ಸ್ಟಾರ್ಟ್ ಮಾಡುವ ಮೊದಲು, ಮತ್ತೆ ನನ್ಗೆ ಇಲ್ಲಿ ಸಿಗ್ನಲ್ ಸಿಗುದಿಲ್ಲ. BV ಲಕ್ಷ್ಮೀ ಮಾತಾಜಿ ಇದ್ದಾರಾ? ಹಾಗೆ ಇದ್ರು. ಮಾತಾಜಿ. BV ಲಕ್ಷ್ಮೀ ಮಾತಾಜಿಗೆ ಅವರ ಮಗನಿಗೆ 24ನೇ ತಾರೀಕಿಗೆ ಮದುವೆ ಇದೆ. ನಾವು 3 ಸಲ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರ ಮಾಡೋಣ, ಯಾವ ನಿರ್ವಿಘ್ನವಿಲ್ಲದೆ ನಡೆಯಲಿ ಈ ಕಾರ್ಯ ಅಂತ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು ಮಾತಾಜಿ. ಎಲ್ರು ಚೆನ್ನಾಗಿ ನಡೀಲಿ ಮಾತಾಜಿ ಮದ್ವೆ, ಆಯ್ತಾ? ಥ್ಯಾಂಕ್ ಯು ಮಾತಾಜಿ. ಏನು ತೊಂದ್ರೆ ಇಲ್ಲದೆ ಚೆನ್ನಾಗಾಗ್ಲಿ ಮಾತಾಜಿ, ಅವ್ರು ಸುಖವಾಗಿರ್ಲಿ ಮಾತಾಜಿ. ಹರೇ ಕೃಷ್ಣ. ಅದೊಂದೇನೆ ಕೇಳೋದಲ್ವಾ? ಹೌದು ಮಾತಾಜಿ. ಎಲ್ರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾಕಂದ್ರೆ ನನ್ಗೆ ಮತ್ತೆ ನೆಟ್ ಹೋದ್ರೆ ನಂದು ನೆಟ್ ನನ್ಗೆ ಆಗುದಿಲ್ಲ, ಅದಕ್ಕೆ ಬೇಕಾಗಿ ನಾನು ನಿಮ್ಗೆ ಈಗಲೇ ಮಾಡಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ಲಾ ಮಾತಾಜಿ? ಮಾಡಿ ಮಾತಾಜಿ. ಈಗ ಹರೇ ಕೃಷ್ಣ.
ಈಗ ಅಂದ್ರೆ ಈಗ ಭಗವಂತನನ್ನ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಹಲವಾರು ತರದ ಒಂದು ತತ್ವಗಳ ಪ್ರಕಾರ ಬರ್ತಾ ಇದ್ದಾರೆ. ಅಂದ್ರೆ ಕಣಾದರ್ ಹೇಳಿದ್ದು, ಗೌತಮರು ಹೇಳಿದ್ದು, ಸಾಂಖ್ಯ ಇವ್ರು ಹೇಳಿದ್ದು ಎಲ್ಲಾನು ಹೇಳ್ತಾ ಇದ್ದಾರೆ. ಈಗ ಇಲ್ಲೇನ್ ಹೇಳ್ತಾ ಇದಾರೆ ಅದನ್ನೇ ಮುಂದುವರಿಸ್ತಾ ಇದೆ ವೇದ. ಅಂದ್ರೆ ಭಗವಂತನನ್ನ ನಾವು ಹೇಗೆ ತಿಳ್ಕೋಬಹುದು ಅಂತೇಳಿ. ಹೀಗೆ ಮೊದಲು ಅಷ್ಟವಕ್ರನ ನಾಯಕತ್ವದ ಅಂದ್ರೆ ಅಷ್ಟವಕ್ರ ಅಂತೇಳಿ ಒಬ್ರು ಇವರಿದ್ರು, ಋಷಿಗಳು ಮುನಿಗಳಿದ್ರು. ಅವರೊಂದು ತತ್ವ ಮಾಡಿದ್ರು, ಅದನ್ನ ಆತ್ಮತತ್ವ ಅಂತ ಹೇಳ್ತಾರೆ. ಅದ್ರ ನಂತರ ಮುಂದುವರ್ಸ್ಕೊಂಡು ಇದೇ ತತ್ವನೇ ಶಂಕರಾಚಾರ್ಯರು ಫಾಲೋ ಮಾಡಿದ್ದಾರೆ. ಅನಂತರ ಶಂಕರಾಚಾರ್ಯ ನಾಯಕತ್ವದ ಅವರು ಅದೇ ತರನೇ ಹೇಳ್ತಾರೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಆತ್ಮ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ನಿರಾಕಾರವಾದಿಗಳು ನಿರಾಕಾರ ಬ್ರಹ್ಮಜ್ಯೋತಿ ಎಲ್ಲದರ ಕಾರಣ ಎಂದು ಒಪ್ಪುತ್ತಾರೆ. ನಿರಾಕಾರವಾದಿಗಳೇನ್ ಹೇಳ್ತಾರೆ ಅಂದ್ರೆ ಭಗವಂತ ಅಂದ್ರೆ ಬ್ರಹ್ಮಜ್ಯೋತಿ ಇದೆಯಲ್ಲ ಅದೇ ಭಗವಂತ ಅಂತ ಹೇಳಿ ಒಪ್ಕೊಳ್ತಾರೆ ಅವರು. ಆಮೇಲೆ ಏನ್ ಹೇಳ್ತಾರೆ, ನಾವು ಜೀವವನ್ನ ನಾವು ಬಿಟ್ಟ ಮೇಲೆ, ನಾವು ಮಾಡಿ ನಮ್ಮ ದೇಹವನ್ನು ತೆಗೆಸಿದ ಮೇಲೆ ನಮ್ಮ ಆತ್ಮ ಹೋಗ್ಬಿಟ್ಟು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುತ್ತೆ ಅಂತ ಹೇಳ್ತಾರೆ. ಈ ವಾದದ ಪ್ರಕಾರ ಭೌತಿಕ ವ್ಯಕ್ತಿಯು ಅಲ್ಪಕಾಲದ್ದು ಮತ್ತು ಮಿಥ್ಯೆ. ಇವ್ರ ಪ್ರಕಾರ ಏನಂತ ಹೇಳಿದ್ರೆ, ಭೌತಿಕ ಇದಿದೆಯಲ್ಲ, ಅಭಿವ್ಯಕ್ತಿ ಇದೆಯಲ್ಲ, ಭೌತಿಕ ಪ್ರಪಂಚ ಇದೆಯಲ್ಲ, ಅದು ಅಲ್ಪಕಾಲದ್ದು ಮಿಥ್ಯೆ ಅಂತ ಹೇಳ್ತಾರೆ. ಅಂದ್ರೆ ಈ ಭೌತಿಕ ಪ್ರಪಂಚ ಅಲ್ಪಕಾಲದ್ದು ಮತ್ತೆ ಮಿಥ್ಯೆ ಅಂತ ಹೇಳ್ತಾ ಇದ್ದಾರೆ. ಮಿಥ್ಯೆ ಅಂದ್ರೆ ಸುಳ್ಳು ಅಂತ. ಇದು ಸುಳ್ಳಲ್ಲ. ಇದಕ್ಕೆ ಪ್ರಭುಪಾದರು ಯಾರೋ ಕೇಳಿರ್ತಾರೆ, ಇದಿದೆಯಲ್ಲ ಭೌತಿಕ ಪ್ರಪಂಚ ಮಿಥ್ಯೆ ಅಲ್ಲ, ಸುಳ್ಳಲ್ಲ, ಇದೆ, ಆದ್ರೆ ಟೆಂಪರರಿ ಇರುತ್ತೆ ಮತ್ತೆ ಹೋಗುತ್ತೆ ಇದೆ, ಆತರ ಟೆಂಪರರಿ ಇರುತ್ತೆ ಅದ. ಅಂದ್ರೆ ಅದು ಶಾಶ್ವತ ಅಲ್ಲ, ಆದ್ರೆ ಇರೋದಂತೂ ಖಂಡಿತ ಅಂತ ಹೇಳ್ತಾರೆ. ಯಾಕಂದ್ರೆ ನಿರಾಕಾರ ಬ್ರಹ್ಮಜ್ಯೋತಿಯು ಸತ್ಯ ಅಂತ ಹೇಳ್ತಾರೆ. ಅಂದ್ರೆ ಇವ್ರೇನ್ ಹೇಳೋದು, ನಿರಾಕಾರ ಬ್ರಹ್ಮಜ್ಯೋತಿ ಅಂದ್ರೆ ಭಗವಂತ ಇದ್ದಾನೆ, ಆದ್ರೆ ಈ ಭೌತಿಕ ಇದಿದೆಯಲ್ಲ ಇದು ಸುಳ್ಳು ಅಂತ ಹೇಳ್ತಾರೆ. ಇದು ಸುಳ್ಳಲ್ಲ, ಮಿಥ್ಯೆ ಅಲ್ಲ, ಅಂದ್ರೆ ಸುಳ್ಳಲ್ಲ, ಬಟ್ ಟೆಂಪರರಿ ಇರುತ್ತೆ ಹೋಗುತ್ತೆ ಭೌತಿಕ ಪ್ರಪಂಚ. ಆದ್ರೆ ಈ ವಾದವನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದ್ರೆ ಬ್ರಹ್ಮಜ್ಯೋತಿಗೆ ತಾನು ಆಧಾರ ಎಂದು ಪ್ರಭುವೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇವ್ರು ಹೇಳೋ ಪ್ರಕಾರ ದೇವ್ರು ಅಂದ್ರೆ ಬ್ರಹ್ಮಜ್ಯೋತಿ ಅಂತ ಹೇಳ್ತಾರೆ. ಬಟ್ ಹೇಳ್ತಾ ಇದಾರೆ ಭಗವಂತ ಹೇಳ್ತಾನೆ ಈ ಬ್ರಹ್ಮಜ್ಯೋತಿ ಏನ್ ಬರ್ತಲ್ಲ ಬ್ರಹ್ಮನಿದು, ಅದರದ್ದು ಒಂದು ಬರೋ ಪ್ರಭೆ ಇದೆಯಲ್ಲ, ಅದು ನನ್ನ ದೇಹದಿಂದ, ನನ್ನ ಒಂದು ಇದರಿಂದಾನೇ ಬರೋದು. ಅದನ್ನ ಸರೋಚಿಷ ಅಂತ ಹೇಳ್ತಾರೆ. ಆ ಪ್ರಭೆ, ನನ್ನ ಪ್ರಭೆಯಿಂದನೇ ಇದೆಲ್ಲ ಬ್ರಹ್ಮಾಂಡ ಎಲ್ಲ ಬೆಳಗ್ತಾ ಇರೋದು. ಸೊ ಬ್ರಹ್ಮಜ್ಯೋತಿಯು ನನ್ನ ಒಂದು ವಿಸ್ತರಣೆನೆ, ನನ್ನ ಒಂದು ಇದು ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಭಗವಂತನ ತಿಳ್ಕೊಬೇಕಾದ್ರೆ 3 ಹಂತಗಳಲ್ಲಿ ತಿಳ್ಕೊತೀವಲ್ಲ, ಬ್ರಹ್ಮನ್ ಮತ್ತೆ ಪರಮಾತ್ಮ ಮತ್ತೆ ಭಗವಂತನ ಸಾಕ್ಷಾತ್ಕಾರ 3. ಸೊ ಹೇಳ್ತಾ ಇದ್ದಾರೆ ಈ ಬ್ರಹ್ಮನ್ ಅನ್ನೋದು ನನ್ನ ತಿಳ್ಕೊಳ್ಳೋದ್ರಲ್ಲಿ ಮೊದಲು ಹಂತ ಅಷ್ಟೇ, ಮೊದಲನೇ ಸ್ಟೆಪ್ ಅಷ್ಟೇನೆ, ಅದು ನನ್ನ ವಿಸ್ತರಣೆನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಹೀಗಿರುವಾಗ ನಿರಾಕಾರ ಬ್ರಹ್ಮಾಂಡದ ಮೂಲ ಕಾರಣವಾಗುತ್ತಿಗೆ ಅದರಿಂದ ಏನ್ ಹೇಳ್ತಾ ಇದಾರೆ, ನಿರಾಕಾರ ಬ್ರಹ್ಮ ಅವನು ಒಂದು ಸ್ಟೆಪ್ ಅಷ್ಟೇನೆ, ಪರಮಾತ್ಮನ ತಿಳ್ಕೊಳಕ್ ಒಂದು ಇದಿದೆ, ಆದ್ರೆ ಅದೇ ಪರಮಾತ್ಮ, ಅದೇ ಭಗವಂತ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂಲ ಕಾರಣವು ಸರ್ವ ಪರಿಪೂರ್ಣನಾಗಿರುವ ಇಂದ್ರಿಯ ಗ್ರಹಣ ಶಕ್ತಿ ಇರುವ ದೇವೋತ್ತಮ ಪರಮ ಪುರುಷ ಗೋವಿಂದ. ಅಂದ್ರೆ ನಾವ್ ಯಾರನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಭಗವಂತನನ್ನ ತಿಳ್ಕೊಬೇಕು, ಅವನೇ ಎಲ್ಲದಕ್ಕೂ ಮೂಲ ಅಂತ ಹೇಳ್ತಾ ಇದ್ದಾರೆ. ನಿರಾಕಾರವಾದಿಗಳ ಅತ್ಯಂತ ಅಪಾಯಕಾರ ವಾದವೆಂದರೆ ದೇವರು ಅವತಾರವನ್ನು ತಳೆದು ಬಂದಾಗ ಭೌತಿಕ ಪ್ರತ್ಯ ಗುಣತ್ರಯಗಳು ಸೃಷ್ಟಿಸಿದ ಭೌತಿಕ ದೇವನವನ್ನು ಸ್ವೀಕರಿಸ್ತಾನೆ. ಅಂದ್ರೆ ನಿರಾಕಾರವಾದಿಗಳ ಪ್ರಕಾರ ಭಗವಂತ ಇಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಜನ್ಮ ತಾಳ್ದ ಅಂದ್ರೆ ನಮ್ ತರನೇ ಅವನು ಭೌತಿಕ ಒಂದು ದೇಹವನ್ನ ಹೊಂದಿರ್ತಾನೆ ಅಂತೇಳಿ ತಿಳ್ಕೊತಾರೆ. ಇದು ಒಂದು ಅವನೊಂಥರ ಮಾಯಾವಾದಿ, ಅಂದ್ರೆ ಮಾಯದಿಂದ ಅಂತ ಭ್ರಮೆಗೊಳಿಸ್ತಾನೆ ಭಗವಂತ ಅಂತ ಹೇಳಿ ನಿರಾಕಾರವಾದಿಗಳು ಹೇಳ್ತಾರೆ. ಮಾಯಾವಾದವು ಅತ್ಯಂತ ಹೇಸಿಗೆ ವಾದವೆಂದು ಚೈತನ್ಯ ಮಹಾಪ್ರಭುಗಳು ಖಂಡಿಸ್ತಾರೆ. ಅಂದ್ರೆ ಮಾಯಾವಾದಿಗಳ ಮಾತು ತುಂಬಾ ಹೇಸಿಗೆ ಅಂತ, ಅಷ್ಟೊಂದು ಇದಿಲ್ಲ, ಅಂದ್ರೆ ಇದು ಹೇಸಿಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಮಾಯಾವಾದ ಭಾಷಾ ಸುಲೀಲೆ ಹಯ ಸರ್ವನಾಶ ಅಂತ. ಅಂದ್ರೆ ಮಾಯಾವಾದಿಗಳ ಮಾತುಗಳನ್ನ ನಾವು ಕೇಳಿದ್ರೆ ನಾವು ಸರ್ವನಾಶ ಆಗೋಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ನಮ್ಗೆ ಎಲ್ಲಾ ಒಂಥರ ಇದರಲ್ಲಿ ಹೇಳ್ತಾರೆ, ನಮ್ಗೆ ಫ್ಲವರಿ ಲ್ಯಾಂಗ್ವೇಜ್ ಅಲ್ಲಿ ಭಗವಂತನ ಬಗ್ಗೆ ನಮ್ಗೆಲ್ಲಾ ಹೇಳ್ತಾರೆ. ನಾವು ನಂಬಿಟ್ಟು ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ನಾವು ಬ್ರಹ್ಮಜ್ಯೋತಿಲೆ ಅಂದ್ರೆ ಭಗವಂತ ನಿರಾಕಾರವಾದಿ ಅಂತ ತಿಳ್ಕೊತೀವಿ. ಆದ್ರಿಂದ ನಾವು ಇವರದ ಮಾತನ್ನ ಕೇಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಮಾಯಾವಾದಿಗಳ ಮಾತನ್ನ ನಾವು ಕೇಳ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಅದೇ ನಿರಾಕಾರವಾದಿಗಳ ಮಾತನ್ನ ಕೇಳ್ಬಾರ್ದು. ಅಂದ್ರೆ ಭಗವಂತ ನಿರಾಕಾರನಲ್ಲ, ಅವನಿಗೆ ಆಕಾರ ಇದೆ, ಅವನಿಗೆ ಎಲ್ಲರಿಗೂ ಇರೋ ತರ ಇಂದ್ರಿಯ, ಅಂದ್ರೆ ಅವನೆಲ್ಲ ಇಂದ್ರಿಯಗಳು ಎಲ್ಲ ಇದು ದಿವ್ಯವಾಗಿದ್ದಾವೆ ಅಂತ ಹೇಳಿದ್ದಾರೆ. ದೇವೋತ್ತಮ ಪರಮ ಪುರುಷ ದಿವ್ಯ ದೇಹವು ಈ ಭೌತಿಕ ಪ್ರಕೃತಿಯಿಂದ ಆದದ್ದು ಎಂದು ಒಪ್ಪಿಕೊಳ್ಳುವ ಯಾರೇ ಆಗಲಿ ವಿಷ್ಣುವಿನ ಚರಣ ಕಮಲವೇ ಅತ್ಯಂತ ಘೋರವಾದ ಅಪರಾಧವನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಅಂದ್ರೆ ಯಾರು ಈ ಭಗವಂತನ ಒಂದು ಇದು ಇದೆಯಲ್ಲ ಅದು ಭೌತಿಕ ಪ್ರಕೃತಿಯಿಂದ ಆದದ್ದು ಅಂತ ಹೇಳಿದ್ರೆ ಅದನ್ನ ಅವ್ರನ್ನ ಮೂರ್ಖರು ಅಥವಾ ಅವ್ರನ್ನ ಅತ್ಯಂತ ಘೋರವಾದ ಭಗವಂತನ ಒಂದು ವಿಷ್ಣುವಿನ ಚರಣದಲ್ಲಿ ಅತ್ಯಂತ ಘೋರವಾದ ಅಪರಾಧ ಮಾಡಿದ್ದಾರೆ ಅಂತ. ಅಂದ್ರೆ ಅದಾಗಕ್ ಸಾಧ್ಯನೇ ಇಲ್ಲ. ಈ ತರ ಹೇಳಿದ್ರೆ ನಾವು ಅಪರಾಧ ಮಾಡ್ದಂಗಂತೆ. ಅಂದ್ರೆ ಭಗವಂತ
ಭೌತಿಕ ಪ್ರಪಂಚದಲ್ಲಿ ಬಂದಾಗ ಭೌತಿಕ ದೇಹವನ್ನ ಪಡಿತಾನೆ ಅಂತ ಹೇಳೋದು ಅಪರಾಧ ಅಂತ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನು ಮಾನವ ರೂಪದಲ್ಲಿ ಅವತರಿಸಿ ಬಂದಾಗ ಮೂರ್ಖರು ಮತ್ತು ನೀಚರು ಮಾತ್ರ ಅವನಿಗೆ ಅಪಮಾನ ಮಾಡ್ತಾರೆ ಎಂದು ಭಗವದ್ಗೀತೆ ಹೇಳ್ತಾರಲ್ವಾ. ನಮಾಮ್ ದುಷ್ಕೃತಿ ನಾವು ಮೂಡೋ ಅಂತ ಹೇಳಿ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲಾರು ನನ್ನನ್ನ ಅದೇ ಇವ್ರು ಮೂರ್ಖರು ಇವರೆಲ್ಲ ನನ್ನ ಒಂದು ಭೌತಿಕ ದೇಹದಿಂದ ಬಂದಿರೋನು ಅಂತ ನಮ್ಮಂತೆ ಒಬ್ಬ ಸಾಧಾರಣ ಮನುಷ್ಯ ಅಂತ ತಿಳ್ಕೊತಾರೆ. ಕೃಷ್ಣ, ರಾಮ ಮತ್ತು ಚೈತನ್ಯರು ಮಾನವ ಸಮುದಾಯದಲ್ಲಿ ಮಾನವರಂತೆ ನಡೆದುಕೊಳ್ಳುತ್ತಾರೆ. ಇವರೆಲ್ಲ ಬಂದಿರೋ ಮಾನವರಂತೆ ನಡೆದುಕೊಳ್ತಾರೆ. ಆದ್ರೆ ಅವ್ರಿಗೆ ಯಾವ್ದು ಭೌತಿಕದಿದು ಅದಕ್ಕೆ ಅವರಿಗೆ ಲೇಚೋದಿಲ್ಲ. ವೇದಗಳ ಸಾಕಾರ ರೂಪಗಳು ನಿರಾಕಾರ ಕಲ್ಪನೆಯನ್ನು ತೀರಾ ತೀವ್ರವಾದ ತಪ್ಪು ನಿರೂಪಣೆ ಎಂದು ಅಲ್ಲಗಳೆಯುತ್ತವೆ. ವೇದಗಳ ಸಾಕಾರ ರೂಪಗಳು ಅಂದ್ರೆ ವೇದಗಳಿಂದ ಅದು ನಿರಾಕಾರವಾದಿಗಳ ಮಾತನ್ನ ಒಪ್ಪೋದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ದೇವೋತ್ತಮ ಪರಮ ಪುರುಷನ ದೇಹವನ್ನು ಆನಂದ ಚಿನ್ಮಯ ರಸ ಎಂದು ವರ್ಣಿಸಿದಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ ಅವನ ಭಗವಂತನ ಒಂದು ಪರಮ ಪುರುಷನ ದೇಹ ಅದು ಆನಂದ ಚಿನ್ಮಯ ರಸ ಅಂತ ಹೇಳ್ತಾ ಇದ್ದಾರೆ. ಅಂಗಾನಿ ಯಸ್ಯ ಸಕಲೇಂದ್ರಿಯ ದೃಷ್ಟಿಮಂತಿ ಪಶ್ಯಂತಿ ಪಾಂತಿ ಪ್ರಳಯಾಂತಿ ಚಿರಂಜಗಾಂತಿ ಆನಂದ ಕರೆಕ್ಟ್ ಆನಂದ ಚಿನ್ಮಯ ಗೋಲೋಪಯ ಅದೇ ಆನಂದ ಚಿನ್ಮಯ ರಸ ಪ್ರತಿಭಾವಿತಾವಿ ಅಂದ್ರೆ ಅವನ್ದು ಏನಿದೆಲ್ಲ ದೇವೋತ್ತಮ ಪುರುಷನ ದೇಹ ಇದೆಯಲ್ಲ ಅದು ಆನಂದ ಚಿನ್ಮಯ ರಸ ಅಂತ ಹೇಳ್ತಾ ಇದ್ದಾರೆ. ಅವನು ಸರ್ವಶಕ್ತ. ಅವನು ಸರ್ವಶಕ್ತ. ಭೌತಿಕ ದೇಹದ ಅಂಗಾಂಗಗಳು ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಬಲ್ಲದು. ಅಂದ್ರೆ ಅವನು ಸರ್ವಶಕ್ತ. ನಮ್ಮ ಭೌತಿಕದಲ್ಲಿ ನಾವಿರೋದು ನಮ್ಮ ಇಂದ್ರಿಯಗಳು ಅದರದ್ದು ಕೆಲಸನ ಅಂದ್ರೆ ಕೈ ಮಾಡೋ ಕೆಲಸ ಅಂದ್ರೆ ಕೊಡೋದು ತಗೊಳ್ಳೋದು ಈ ತರದ ಕೆಲಸನೇ ಮಾಡುತ್ತೆ. ಕಾಲು ಬರೀ ನಡೆಯೋ ಕೆಲಸನೇ ಮಾಡುತ್ತೆ. ಆದ್ರೆ ಭಗವಂತ ಸರ್ವಶಕ್ತ. ಅವನ ಪ್ರತಿಯೊಂದು ಇಂದ್ರಿಯಗಳು ಬೇರೆ ಇಂದ್ರಿಯಗಳ ಕೆಲಸಗಳನ್ನ ಮಾಡುತ್ತೆ. ಅಂದ್ರೆ ಕಣ್ಣು ಮಾಡೋದು ಕಾಲ್ ಮಾಡುತ್ತೆ, ಕಣ್ಣು, ಹೀಗೆ ಎಲ್ಲ ಯಾವ ಇಂದ್ರಿಯಗಳು ಸಹ ಬೇರೆ ಯಾವ ಇಂದ್ರಿಯಗಳ ಕೆಲಸಗಳನ್ನ ಮಾಡುತ್ತೆ. ಆದ್ರೆ ಅವು ನೋಡಲ್ಲ. ಅಂದ್ರೆ ನಮ್ಮ ಇಂದ್ರಿಯಗಳು ಯಾವ ಕೆಲಸಕ್ಕೆ ನಿಗದಿತವಾಗಿದೋ ಕಿವಿ ಅಂದ್ರೆ ಬರೀ ಕೇಳೋದಷ್ಟೇನೆ. ಆದ್ರೆ ಭಗವಂತಂದ ಆತರ ಅಲ್ಲ. ಅವನ ಎಲ್ಲಾ ಇಂದ್ರಿಯಗಳು ಎಲ್ಲಾ ಬೇರೆ ಇಂದ್ರಿಯಗಳ ಕಾರ್ಯಗಳನ್ನ ಮಾಡುತ್ತೆ. ದೇವೋತ್ತಮ ಪರಮಪುರುಷನ ದೇಹವು ಆನಂದ ಚಿನ್ಮಯ ರಸ ಅಥವಾ ಸಚ್ಚಿದಾನಂದ ವಿಗ್ರಹವಾಗಿದೆ. ಅವನು ತನ್ನ ದೇಹದ ಯಾವುದೇ ಅಂಗಾಂಗದಿಂದ ಏನನ್ನಾದರೂ ಮಾಡ್ಬೋದು ಅಲ್ವಾ. ನಾವೀಗ ಪ್ರಸಾದವನ್ನ ಕೊಡ್ತೀವಿ, ನಾವನೇನ್ ಬಂದು ಭಗವಂತ ಕೈಯಿಂದ ತಗೊಳ್ತಾನ? ಇಲ್ಲ, ಅವನ ಒಂದು ದೃಷ್ಟಿಯಿಂದನೇ ಅದನ್ನ ಸ್ವೀಕರಿಸಿರ್ತಾನೆ. ಸೊ ಅವನ ಕಣ್ಣುಗಳು ಸಹ ತಿನ್ನೋ ಒಂದು ಕೆಲಸನ ಮಾಡುತ್ತೆ ಅಲ್ವಾ. ಪ್ರಭುವಿನ ಆಧ್ಯಾತ್ಮಿಕ ಶರೀರವನ್ನು ಭೌತಿಕ ಎಂದು ಒಪ್ಪುವುದಕ್ಕೆ ಕಾರಣ ದೇವೋತ್ತಮ ಪರಮ ಪುರುಷನು ಬದ್ಧಾತ್ಮಕ್ಕೆ ಸಮ ಎಂದು ಕಾಣುವ ಪ್ರವೃತ್ತಿ. ಬದ್ಧಾತ್ಮಕ್ಕೆ ಭೌತಿಕ ದೇಹವಿರುತ್ತೆ ಅಲ್ವಾ. ನಮ್ಗೆ ದೇಹವಿರುತ್ತೆ. ಆದ್ರೆ ದೇವರಿಗೂ ಭೌತಿಕ ದೇಹವಿದ್ದರೆ ದೇವೋತ್ತಮ ಪರಮ ಪುರುಷನು ಹಾಗೂ ಜೀವಿಗಳು ಒಂದೇ ಎನ್ನುವ ನಿರಾಕಾರವಾದವನ್ನು ಬಹು ಸುಲಭವಾಗಿ ಪ್ರಚಾರ ಮಾಡ್ಬೋದು. ಅಂದ್ರೆ ನಮ್ಗೆ ಭೌತಿಕ ದೇಹ ಇದೆ, ಭಗವಂತನಿಗೂ ಭೌತಿಕ ದೇಹ ಇದ್ದಿದ್ರೆ ಅವಾಗ ನಿರಾಕಾರದವರ ವಾದವನ್ನ ನಾವು ಒಪ್ಕೋಬಹುದಾಯ್ತು. ಅಂದ್ರೆ ಭಗವಂತ ನಾವು ಒಂದೇ ತರ ಅಂತ. ಇಲ್ಲಿ ನಾವು ಭಗವಂತ ಮತ್ತೆ ನಾವು ಎಂದು ಆತ್ಮ ಮತ್ತೆ ಪರಮಾತ್ಮ ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನು ಆಗಮಿಸಿದಾಗ ಅವನು ವಿವಿಧ ಲೀಲೆಗಳನ್ನು ಮಾಡ್ತಾನಲ್ವಾ. ಆದ್ರೂ ತಾಯಿ ಯಶೋಧ ತೊಡೆಯಲ್ಲಿ ಮಲಗಿರುವಾಗ ಅವನ ಶಿಶುದೇಹವು ರಾಕ್ಷಸರನ್ನು ಹೋರಾಡುವಾಗ ಅವನ ಬೆಳೆದಿದೆ ಎಂದೆನಿಸಿಕೊಳ್ಳುವ ದೇಹಕ್ಕೂ ವ್ಯತ್ಯಾಸವಿಲ್ಲ ಅಲ್ವಾ. ಅವ್ನ ಮಗು ಇದ್ದಾಗ್ಲೇ ಸಹ ಅವನು ತನ್ನ ದೊಡ್ಡವ್ರು ಮಾಡುವಂತ ಕೆಲಸಗಳನ್ನೆಲ್ಲ ಮಾಡ್ತಾನಲ್ಲ. ರಾಕ್ಷಸನ್ನೆಲ್ಲ ಕೊಲ್ತಾನೆ, ಪೂತನಿನ ಎಲ್ಲ ಸಣ್ಣ ಮಗು ಇರುವಾಗೆ ಇದ್ ಮಾಡ್ತಾನೆ. ಮತ್ತೆ ಇದನ್ನ ಎತ್ತಾನಲ್ವಾ, ಗೋವರ್ಧನ ಗಿರಿನೇ ಎತ್ತಾನೆ. ಇಂಥ ಒಂದು ಅಸಾಮಾನ್ಯವಾದ ಒಂದು ಕಾರ್ಯಗಳನ್ನ ಮಾಡ್ತಾನೆ. ಅವನ ಬಾಲ್ಯದ ಶರೀರದಲ್ಲಿ ಅವನು ಪೂತನಿ, ತೃಣಾವರ್ತ, ಅಗಾಸುರ ಮೊದಲಾದ ರಾಕ್ಷಸನ್ ಹೋರಾಡಿದಾಗ ಅವನಿಗೆ ಯೌವನದಲ್ಲಿ ಸಣ್ಣವನಿರುವಾಗ ಇಷ್ಟು ಜನದ ಹತ್ರ ಅವನು ಎಲ್ಲ ಹೋರಾಡ್ತಾನೆ, ಎಲ್ಲಾ ರಾಕ್ಷಸನ್ನ ಕೊಲ್ತಾನೆ. ಹೋರಾಡಿದೆ ಅವನಿಗೆ ಯೌವನದಲ್ಲಿ ಅವನು ಒಂದು ಯೌವನಕ್ಕೆ ಬಂದಾಗ ಅವನು ದಂತವಕ್ರನ್ನ, ಶಿಶುಪಾಲ ಮತ್ತೆ ಇತರರೊಂದಿಗೆ ಹೋರಾಡಿದಾಗ ಇದ್ದಷ್ಟು ಶಕ್ತಿ ಇದ್ದಿತ್ತು. ಅಂದ್ರೆ ಮಗು ಇದ್ದಾಗ ಅವನಿಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಅವನು ಯೌವನಕ್ಕೆ ಬಂದಾಗ ಸಹ ಇತ್ತು. ಆದ್ರೆ ನಾವೆಲ್ಲ ಹಾಗಲ್ಲ. ನಮ್ಮ ಭೌತಿಕ ಒಂದು ಶರೀರ ಇಟ್ಕೊಂಡಿರೋರು ನಾವ್ ಆತರ ಅಲ್ಲ. ನಮ್ ಮಗು ಇರುವಾಗ ಏನ್ ಕೆಲ್ಸಗಳನ್ನ ಮಾಡ್ಬೇಕೋ ಅದೇ ಕೆಲ್ಸವನ್ನು ಮಾಡ್ತೀವಿ. ಯೌವನಕ್ಕೆ ಬಂದಾಗ ಏನ್ ಕೆಲಸ ಮಾಡ್ತೀವೋ ಅದನ್ನೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಭಗವಂತನಂತೆ ನಾವು ಎಲ್ಲಾ ವಯಸ್ಸಿನಲ್ಲೂ ಎಲ್ಲಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭೌತಿಕ ಜೀವನದಲ್ಲಿ ಇವನ ಬದ್ಧಾತ್ಮನ ತನ್ನ ದೇಹವನ್ನು ಬದಲಾಯಿಸಲೇ ತನ್ನ ಹಿಂದಿನ ದೇಹದ ವಿಷಯವನ್ನೆಲ್ಲ ಮರ್ತ್ ಬಿಡ್ತಾನೆ ಅಲ್ವಾ. ನಮ್ಮ ಈ ದೇಹವನ್ನ ನಾವು ಬಿಟ್ಟು ನಾವು ಮುಂದಿನ ಜನ್ಮ ತಗೊಂಡಿದ ತಕ್ಷಣ ನಮ್ ಹಿಂದಿನ ಜನ್ಮದೆಲ್ಲ ನಮಗ್ ಮರ್ತು ಹೋಗ್ಬಿಡುತ್ತೆ. ಆದ್ರೆ ಕೃಷ್ಣ ಆತರ ಅಲ್ಲ. ಅದನ್ನ ಅವ್ನು ಇದ್ರಲ್ಲೂ ಹೇಳಿದಾನೆ, ಭಗವದ್ಗೀತೆಯಲ್ಲೂ ಇವನಿಗೆ ಹೇಳ್ತಾನಲ್ಲ, ಅರ್ಜುನನಿಗೆ ಹೇಳ್ತಾನಲ್ವಾ,
ಮರೆಯಲಿಲ್ಲ ಅಂದ್ರೆ ಭಗವದ್ಗೀತೆಯನ್ನು ಸೂರ್ಯದೇವನಿಗೆ ಉಪದೇಶ ಮಾಡಿದನು ಅವನು ಮರೆಯಲಿಲ್ಲ. ಅಂದ್ರೆ ಅವನು ಭಗವಂತ ಹೇಳ್ತಾನಲ್ವಾ, ನಾನು ಸೂರ್ಯದೇವನಿಗೆ ಉಪದೇಶ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇಮಂ ವಿವಸ್ವತೆ ಯೋಗಂ, ಅದು 4ನೇ ಅಧ್ಯಾಯದ ಮೊದಲನೇ ಇದು ಬರುತ್ತಲ್ಲ. ಅಂದ್ರೆ ನಾನು ಈ ಒಂದು ಜ್ಞಾನವನ್ನ ನಾನು ಹಿಂದೆ ವಿವಸ್ವಾನ್ ಅಂದ್ರೆ ಸೂರ್ಯನಿಗೆ ನಾ ಹೇಳಿದ್ದೆ ಅಂತ ಹೇಳ್ತಾನೆ. ಅಂದ್ರೆ ಭಗವಂತ ಅದನ್ನ ಮರ್ತಿಲ್ಲ, ಆದ್ರೆ ನಾವು ಮರ್ತೋಗ್ಬಿಡ್ತೀವಿ. ಅದನ್ನೇ ಅರ್ಜುನನಿಗೆ ಹೇಳ್ತಾನೆ, ನೀ ಮರ್ತಿದೀಯಾ, ನಾನ್ ಮರ್ತಿಲ್ಲ ಅಂತ. ಮೀರ್ದವನ ಅದ ಅವನನ್ನ ಪುರುಷೋತ್ತಮ, ಅದರಿಂದ ಅವನನ್ನ ಏನ್ ಹೇಳ್ತಾ ಇದಾರೆ, ಅವನನ್ನ ಪುರುಷೋತ್ತಮ. ಭಗವಂತನು ಭೌತಿಕ ಮತ್ತು ಆಧ್ಯಾತ್ಮ ಅಸ್ತಿಗಳೆರಡನ್ನೂ ಮೀರಿದವನಾಗಿದ್ದಾನೆ. ಅವನು ಎರಡು ಒಂದ್ ನಿಮಿಷ ಒಂಚೂರು ಬಾಗ್ಲಾಕ್ಬಿಟ್ಟು. ಹರೇ ಕೃಷ್ಣ. ಇಲ್ಲಿ ತುಂಬಾ ಜೋರ್ ಮಳೆ ಬರ್ತಾ ಇದೆ. ಭಗವದ್ಗೀತೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಏನ್ ಹೇಳ್ತಾನೆ, ಅವನು ಎರಡು ಭೌತಿಕ ಮತ್ತು ಜಗತ್ತಿಗೂ ಮತ್ತೆ ಭೌತಿಕ ಜಗತ್ತಿಗೆ ಕಾರಣ ಎಲ್ಲಿದೆ, ಭೌತಿಕ ಮತ್ತು ಆಧ್ಯಾತ್ಮಿಕ ಅಸ್ತಿತ್ವಗಳೆರಡನ್ನೂ ಮೀರಿದನಾದ್ರಿಂದ ಅವನು ಪುರುಷೋತ್ತಮ ಅಂತ. ಅವನು ಪುರುಷರಲ್ಲಿ ಉತ್ತಮ ಅವನು ಅಂತ ಹೇಳ್ತಾ ಇದಾರೆ. ಅವನು ಎಲ್ಲಾ ಕಾರಣನೂ ಎಂದಾಗ ಅವನು ಆಧ್ಯಾತ್ಮಿಕ ಜಗತ್ತಿನ ಕಾರಣನು, ಭೌತಿಕ ಅಂದ್ರೆ ಎಲ್ಲಾ ಕಾರಣಗಳಿಗೆ ಕಾರಣನು ಅಂತ ಹೇಳಿದಾಗ ಭೌತಿಕ ಜಗತ್ತಿಗೂ ಕಾರಣನು ಅವನೇ, ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೂ ಎಲ್ಲದಕ್ಕೂ ಅವನೇ ಕಾರಣ. ಅವನು ಸರ್ವಾಂತರ್ಯಾಮಿ, ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲಾ ಅಣುಗಳಲ್ಲಿ ಎಲ್ಲಾ ಕಡೆನೂ ಇದ್ದಾನೆ. ಮತ್ತೆ ಸರ್ವಶಕ್ತ, ಅವನಿಗೆ ಎಲ್ಲಾ ಶಕ್ತಿ ಇದೆ ಅಲ್ವಾ. ಸಚ್ಚಿದಾನಂದ ಅಂದ್ರೆ ಅವನು ಶಾಶ್ವತನಾದವನು, ಮತ್ತೆ ಆಮೇಲೆ ಪೂರ್ಣ ಜ್ಞಾನವುಳ್ಳವನು, ಮತ್ತೆ ಪೂರ್ಣ ಆನಂದವುಳ್ಳವನು, ಆನಂದಮಯನಾಗಿದ್ದಾನೆ. ಅವನ ಶರೀರ ಸಚ್ಚಿದಾನಂದ ರೂಪವಾಗಿದೆ. ಪ್ರಭುವಿನ ದೇಹವು ನಿಶ್ಚಯವಾಗಿಯೂ ಭೌತಿಕವಲ್ಲ. ಅವನು ದೇಹ ಇಲ್ಲಿ ವೇದಗಳು ಹೇಳ್ತಾ ಇದೆ ಭೌತಿಕವಲ್ಲ ಅವನ ದೇಹ. ಭಗವಂತಂದು ದೇವೋತ್ತಮ ಪುರುಷನು ಭೌತಿಕ ದೇಹವನ್ನು ಧರಿಸಿ ಈ ಭೌತಿಕ ಪ್ರಪಂಚಕ್ಕೆ ಬರುತ್ತಾನೆ ಎನ್ನುವುದು ಮಾಯಾವಾದಕ್ಕೆ ಯಾವುದೇ ಸಮರ್ಥನೆಯೂ ಇಲ್ಲ ಅಂತ ಹೇಳ್ತಾರೆ. ಮಾಯಾವಾದಿಗಳ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೇದಗಳು ಮಾಯಾವಾದಿಗಳನ್ನ ತಿರಸ್ಕರಿಸ್ತಾ ಇದೆ. ಭೌತಿಕ ತತ್ವಜ್ಞಾನಿಗಳು ಎಲ್ಲಾ ವಾದಗಳು ಕನಸಿನಲ್ಲಿಯ ನಿರ್ಣಯಗಳಂತೆ ಅಲ್ಪಕಾಲದ ಮಾಯಾ ಅಸ್ತಿತ್ವದಿಂದ ಮೂಡಿದವು ಎಂದು ನಾವು ನಿರ್ಣಯಿಸಬಹುದು. ಈ ಭೌತಿಕ ತತ್ವಜ್ಞಾನಿಗಳು ಅಂದ್ರೆ ಏನೇನ್ ವಾದಗಳು ಮಾಡ್ತಾ ಇದ್ದಾರಲ್ಲ ಎಲ್ಲಾರು, ಇವರೆಲ್ಲ ವಾದಗಳು ಒಂಥರ ಕನಸಿನಲ್ಲಿ ನಿರ್ಣಯದಂತೆ ಅಂತ. ಕನಸಿನಲ್ಲಿ ಏನಲ್ವಾ, ನಾವು ಸುಮ್ನೆ ನೋಡ್ತೀವಿ, ಮತ್ತೆ ಕಣ್ಬಿಟ್ಟಿದ ತಕ್ಷಣ ಅದು ಏನು ಇರೋದಿಲ್ಲ. ಅದು ಏನು ಅಂದ್ರೆ ನಮ್ಗೆ ಅದು ನಿಜ ಅಲ್ಲ ಅಲ್ವಾ ಕನಸು. ಅದೇ ತರ ಇವ್ರು ಏನ್ ವಾದ ಮಾಡ್ತಾ ಇದಾರಲ್ಲ, ಇದು ಕನಸಿನ ತರ. ಅಲ್ಲಿ ಏನ್ ನಿರ್ಣಯ ತಗೊಳ್ತೀವಿ ಅದೆಲ್ಲ ಏನ್ ನಾವು ಕನಸಲ್ಲಿ ನಾವು ಕಾಣ್ತೀವಿ ಅದೆಲ್ಲ ಸರಿ ಇಲ್ಲ ಅಲ್ವಾ. ಆ ಕನಸಿನ ನಿರ್ಣಯಗಳಂತೆ ಅಲ್ಪಕಾಲದ ಮಾಯಾ ಅಸ್ತಿತ್ವದಿಂದ ಮೂಡಿದವು ಎಂದು ನಾವು ನಿರ್ಣಯಿಸಬಹುದು. ಅಲ್ಲಿ ಏನ್ ಕಂಡು ನಾವು ಅಲ್ಪ ಸಮಯದಲ್ಲಿ ಕಂಡಿರ್ತೀವಿ, ಮತ್ತೆ ಕಣ್ ಬಿಟ್ಟಿದ ತಕ್ಷಣ ನಮ್ಗೆ ಮತ್ತೆ ನಾವು ನಮ್ಮ ಒಂದು ಭೌತಿಕ ಇದಕ್ಕೆ ಬಂದ್ಬಿಡ್ತೀವಿ. ಇಂತಹ ನಿರ್ಣಯಗಳಿಂದ ನಾವು ಪೂರ್ಣ ಸತ್ಯವನ್ನು ಖಂಡಿತವಾಗಿಯೂ ಮುಟ್ಟಲಾರವು. ಈ ತರ ಒಂದು ವಾದ ಮಾಡೋದ್ರಿಂದ ಅಂದ್ರೆ ಯಾವ್ಯಾವ ತರದಿಂದ ನಾವು ಭಗವಂತನ ತಿಳಿಬೇಕು ಅಂತ ಎಲ್ಲಾ ವಾದಗಳು ಮಾಡಿದ್ರಲ್ಲ, ಈ ತರದಲ್ಲಿ ನಾವು ಭಗವಂತನ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಪ್ರಭು ಹೇಳುವಂತೆ ಭಕ್ತ್ಯಾಮ ವಿಧಾನಾರ್ಥಿ ಅಂದ್ರೆ ಭಕ್ತಿಪೂರ್ವಕ ಸೇವೆ ಒಂದಲಿಂದಲೇ ಮಾತ್ರ ನನ್ನನ್ನ ಅರಿಯಲು ಸಾಧ್ಯ. ಬೇರೆ ಯಾವ ತರದಿಂದಲೂ ನಾನು ಯಾರಿಗೂ ಎಡ್ಕೋದಿಲ್ಲ, ನನ್ನನ್ನ ಅರ್ತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಧರ ಸ್ವಾಮಿಗಳು ಒಂದು ಒಳ್ಳೆಯ ಕವನವನ್ನು ರಚಿಸಿದ್ದಾರೆ. ಶ್ರೀಧರ ಸ್ವಾಮಿಗಳ ಏನೋ ಒಂದು ಕವನವನ್ನ ರಚಿಸಿದಾರಂತೆ. ಅದರಲ್ಲಿ ಹೀಗೆ ಹೇಳ್ತಾ ಇದೆ, ಹೇಳ್ತಾ ಇದ್ದಾರೆ ಶ್ರೀಧರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಪ್ರಿಯ ಪ್ರಭು, ಇತರರು ತಮ್ಮ ತತ್ವಶಾಸ್ತ್ರಗಳನ್ನು ಕುರಿತು ವಿವರಿಸುತ್ತಾ ಮಿಥ್ಯಾವಾದದಲ್ಲಿ ಮತ್ತು ಒಣ ಊಹೆಯಲ್ಲಿ ತೊಡಗಿರಲಿ. ಅವರಿಗೆ ದೇವೋತ್ತಮ ಪರಮಪುರುಷನ ಅರಿವಿಲ್ಲದಿದ್ದರೂ ಅವರು ಮಹಾನ್ ಪಂಡಿತರಂತೆ ಸುಳ್ಳು ಸಂತೋಷವನ್ನು ಸವಿಯುತ್ತಾ ಅಜ್ಞಾನ ಮತ್ತು ಮಾಯೆಗಳ ಅಂಧಕಾರದಲ್ಲಿ ಅಲಿದಾಡುತ್ತಿರಲಿ. ಅಂದ್ರೆ ಹೇಳ್ತಾ ಇದ್ದಾರೆ, ಇವ್ರು ಮಿಥ್ಯಾವಾದಿಗಳೇನೇ, ಇವರು ಮಾಯಾವಾದಿಗಳು, ಅವ್ರು ಏನಾರ ಹೇಳಿ ಅವರ ಅಜ್ಞಾನದಲ್ಲಿ ಮಾಯೆಗಳ ಅಂಧಕಾರದಲ್ಲಿ ಅಲಿದಾಡ್ತಿರ್ಲಿ, ಏನಾರ ಮಾಡ್ತಾ ಇರ್ಲಿ, ನನಗೆ ಮಾತ್ರ ನೀನು ನನ್ನ ಮಟ್ಟಿಗೆ ಹೇಳೋದಾದರೆ ಮಾಧವ, ವಾಮನ, ತ್ರಿನಯನ, ಸಂಕರ್ಷಣ ಇದೆಲ್ಲ ಭಗವಂತನ ಹೆಸರುಗಳೆಲ್ಲ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸರ್ವಸುಂದರ ದೇವೋತ್ತಮ ಪರಮಪುರುಷನ ಪವಿತ್ರ ನಾಮ ಸಂಕೀರ್ತನೆಯಿಂದಷ್ಟೇ ಮುಕ್ತಿಯನ್ನು ಪಡೆಯಲು ಬಯಸುತ್ತೇನೆ. ಅಂದ್ರೆ ಅವ್ರು ಏನಾರ ಹೇಳ್ಕೊಳ್ಳಿ, ಆದ್ರೆ ನನ್ಗೆ ನಿನ್ನ ಒಂದು ನಾಮದ ಒಂದು ಸಂಕೀರ್ತನೆಯಿಂದಲೇ ನಾನು ಮುಕ್ತಿಯನ್ನು ಪಡೆಯಲು ಬಯಸ್ತಾ ಇದ್ದೀನಿ. ಅಂದ್ರೆ ಈ ವಾದಗಳಲ್ಲಿ ನಾನು ಸಿಲ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನ ದಿವ್ಯ ನಾಮಗಳ ಸಂಕೀರ್ತನೆ ನನಗೆ ಈ ಭೌತಿಕ ಅಸ್ತ್ರದ ಮೈಲಿಗೆಯಿಂದ ಬಿಡುಗಡೆ ದೊರೆಯಲಿ. ನಾನು ನಿನ್ನನ್ನ ಒಂದು ಸಂಕೀರ್ತನೆ ಮಾಡ್ತೀನಿ. ನಿನ್ನ ಹಲವಾರು ನಾಮಗಳಿದೆ ಅಲ್ವಾ, ಹಲವಾರು ತರದಲ್ಲಿ ಇದೆ, ಆ ನಾಮ ಸಂಕೀರ್ತನೆ ಮಾಡ್ತೀನಿ. ನನಗೆ ಅದರಿಂದನೇ ನನ್ನ
ಈ ಒಂದು ಭೌತಿಕದಿಂದ ನನ್ನನ್ನ ಬಿಡುಗಡೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಹೀಗೆ ವೇದಗಳ ಸಾಕಾರ ರೂಪಗಳು ಈ ರೀತಿ ಹೇಳಿದ್ವು. ಮತ್ತೆ ಮುಂದುವರಿಸ್ತಾ ಇದ್ದಾವೆ ವೇದಗಳು. ಪ್ರಿಯ ಪ್ರಭು, ನಿನ್ನ ಕೃಪೆಯಿಂದ ಮಾತ್ರವೇ ಜೀವಿಯು ನಿನ್ನ ಮಹೋನ್ನತ ದಿವ್ಯ ಸ್ಥಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ತತ್ವಜ್ಞಾನಿಗಳಿಸಿಕೊಂಡವರ ಅಥವಾ ಮಾನಸಿಕ ಊಹಾಪೋಹಗಳಲ್ಲಿ ತೊಡಗುವವರ ಬೇರೆ ಬೇರೆ ಅನಿಸಿಕೆಗಳು ಬೇಕೆನಿಸುವುದಿಲ್ಲ. ಯಾವಾಗ ಜೀವಿಯು ನಿನ್ನ ಒಂದು ಕೃಪೆಯಿಂದ ನಿನ್ನ ಒಂದು ಇದನ್ನ ದಿವ್ಯ ಸ್ಥಾನವನ್ನ ಅರ್ಥಕೊಳ್ತಾನೋ ಆವಾಗ ಏನಾಗುತ್ತೆ, ಈ ಏನೇ ಊಹಾಪೋಹಗಳೆಲ್ಲ ಹೇಳ್ತಾ ಇದಾರಲ್ಲ ತತ್ವಜ್ಞಾನಿಗಳು, ಭಗವಂತನ ಅರಿಯೋ ದಾರಿಗಳೇನೇನೋ ಹೇಳ್ತಾ ಇದಾರಲ್ಲ, ಅದೆಲ್ಲ ಅವರಿಗೆ ಅದು ಬೇಕೆನ್ಸೋದಿಲ್ಲ. ಯಾವಾಗ ನಿನ್ನ ಒಂದು ಚರಣಕಮಲಕ್ಕೆ ಬರ್ತಾರೋ ಭಕ್ತರು, ಅವಾಗ ಏನಾಗುತ್ತೆ ಅಂದ್ರೆ ನಿನ್ನ ಬೇರೆ ಯಾರ ಮಾತನ್ನ ಕೇಳೋದಿಲ್ಲ. ಬೇರೆ ಮಾತುಗಳು ಅಂದ್ರೆ ಸುಳ್ಳು ಅಂತ ಗೊತ್ತಾಗುತ್ತೆ. ಇದು ಗೌತಮ, ಕಣಾದ, ಪತಂಜಲಿ ಮತ್ತು ಕಪಿಲ ಊಹಾಪೋಹದ ಅನಿಸಿಕೆಗಳಿಗೆ ಸಂಬಂಧಿಸಿದ. ಅಂದ್ರೆ ಇವರೆಲ್ಲರೂ ಹೇಳಿದಾರಲ್ಲ ಯಾವ ತರ ಭಗವಂತನನ್ನ ಅರ್ಥಕೋಬೇಕು, ಇದೆಲ್ಲ ಸುಳ್ಳು ಅಂತ. ಅದರಿಂದ ಭಕ್ತರಾದವರು ಇದನ್ನೆಲ್ಲ ಕೇಳೋದಿಲ್ಲ. ಅವರಿಗೆ ಇದೆಲ್ಲ ಸಂಬಂಧ ಅದು ನಮ್ಗೆ ಸಂಬಂಧ ಅಂದ್ರೆ ಅವ್ರು ಕೇಳಿಕೆ ರೆಡಿನೇ ಇಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿದೆ ಇದೆಲ್ಲ ಸರಿ ಇಲ್ಲ, ಸುಳ್ಳು ಅಂತ. ವಾಸ್ತವವಾಗಿ ಅಂದ್ರೆ ಎಲ್ಲ ಟೆಂಪರರಿ, ಇವೆಲ್ಲ ಮಾಡ್ತಾ ಇರೋದು ವಾದ ವಿವಾದಗಳು ಎಲ್ಲ ಇದಕ್ಕೇನು ನೆಲೆ ಇಲ್ಲ ಅಂತ ಗೊತ್ತಾಗುತ್ತೆ. ವಾಸ್ತವವಾಗಿ ಕಪಿಲರು ಇಬ್ಬರು ಇಲ್ಲಿ ಮತ್ತೇನ್ ಹೇಳ್ತಾ ಇದಾರೆ, ಈ ಕಪಿಲ ಅಂತ ಹೇಳಿದ ತಕ್ಷಣ ಇಲ್ಲಿ ಸಾಂಖ್ಯ ಯೋಗವನ್ನು ಹೇಳ್ಕೊಟ್ಟರು. ಎರಡು ಕಪಿಲರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಜಸ್ಟ್ ಇಲ್ಲಿ ಕೊಡ್ತಾ ಇದಾರೆ ಅಷ್ಟೇನೆ. ಕಪಿಲ ಅಂತ ಹೇಳಿ ಇನ್ನೊಬ್ರು ಕಪಿಲ ಇದ್ದಾರಂತೆ. ಅವರು ಆಧುನಿಕ ಯುಗದ ನಾಸ್ತಿಕ, ಅವರು ನಾಸ್ತಿಕರಾಗಿದ್ರು. ಬಟ್ ಇಲ್ಲಿ ಹೇಳ್ತಾ ಇರೋ ಕಪಿಲ ಅಂದ್ರೆ ಕರ್ದಮ ಮುನಿಯ ಮಗ. ಅವರು ಭಗವಂತನ ಅವತಾರ ಕಪಿಲ ದೇವರು. ಕರ್ದಮ ಮುನಿಯ ಮಗನಾಗಿ ಹುಟ್ಟಿರ್ತಾರೆ. ಅವರು ದೇವರ ಅವತಾರ. ಇನ್ನೊಬ್ಬನು ಇವ್ರು ಯಾವಾಗ ಬರ್ತಾರೆ ಅಂದ್ರೆ ಕರ್ದಮ ಮುನಿ ಇವ್ರಿದಾರಲ್ಲ, ಅವರು ವೈವಸ್ವತ ಮನುವಿನ ಯುಗದಲ್ಲಿ ಅವರು ಸ್ವಯಂಭವ ಮನುವಿನ ಕಾಲದಲ್ಲಿ ಬರ್ತಾರೆ. ಮತ್ತೆ ಇನ್ನೊಬ್ಬ ಇದಾನಲ್ಲ ಆಧುನಿಕ, ಅಂದ್ರೆ ಅವನು ಸರಿ ಇಲ್ಲ, ಅವನು ಆಧುನಿಕ ಇದ್ರೂ ಅವ್ನು ಸಾಂಖ್ಯ ಹೋಗ ಸರಿ ಇಲ್ಲ. ಅವನು ವೈವಸ್ವತ ಮನುವಿನ ಯುಗದಲ್ಲಿ ಬರ್ತಾನಂತೆ. ಜಸ್ಟ್ ನಮ್ಗೆ ಕ್ಲಾರಿಫೈ ಮಾಡಕ್ ಕೊಟ್ಟಿದ್ದಾರೆ. ಅಂದ್ರೆ ಈ ಕಪಿಲ ಅಂತ ಹೇಳಿದ ತಕ್ಷಣ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಬ್ರು ಕಪಿಲರಿದ್ದಾರೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ಕರ್ದಮ ಮುನಿಯ ಮಗ ಕಪಿಲನ್ ಬಗ್ಗೆ ಮಾತಾಡ್ತಾ ಇರೋದು. ಅವರು ಸಾಂಖ್ಯ ಯೋಗವನ್ನು ಕೊಟ್ಟವರು ಅಂತ ಹೇಳ್ತಾ ಇದ್ದಾರೆ. ಮಾಯಾವಾದಿ ಸಿದ್ಧಾಂತದಂತೆ ಅಲ್ಲ, ಇಲ್ಲಿ ಹೇಳ್ತಾ ಇರೋದು ಈ ಕಪಿಲ ಹೇಳ್ತಾ ಇರೋದು ಆಧುನಿಕ ಇದೆಲ್ಲ ಅವಂದು ಹೇಳ್ತಾ ಇದ್ದಾರೆ. ಬಟ್ ಕರ್ದಮ ಮುನಿಯ ಮಗ ಸಾಂಖ್ಯ ಯೋಗ ಕೊಟ್ರಲ್ಲ, ಅದು ಪರ್ಫೆಕ್ಟ್. ಅದು ಭಗವಂತನನ್ನ ಕಾಣ್ಲಿಕ್ಕೆ ಅದು ಇದೆ. ಇಲ್ಲಿ ಹೇಳ್ತಾ ಇರೋದು ಆಧುನಿಕ, ಇದು ಆ ಕಪಿಲದ ಹೇಳ್ತಾ ಇದ್ದಾರೆ. ಮಾಯಾವಾದಿ ಸಿದ್ಧಾಂತದಂತೆ ಅಭಿವ್ಯಕ್ತಿ ಪಡೆದ ಈ ಜಗತ್ತು ಅಥವಾ ಭೌತಿಕ ಜಗತ್ತು ಮಿಥ್ಯೆ ಅಥವಾ ಮಾಯೆ ಅಂತ ಅವರ ಉಪದೇಶದ ತತ್ವ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅದೇ ಅಂದ್ರೆ ಮಾಯಾವಾದಿಗಳ ಪ್ರಕಾರ ಬ್ರಹ್ಮ ಸತ್ಯ ಅಂದ್ರೆ ಬ್ರಹ್ಮನ್ ಅಂದ್ರೆ ಇದು ಬ್ರಹ್ಮನ ಇದಿದೆ, ಬ್ರಹ್ಮನ್ ಜ್ಯೋತಿ ಅಂದ್ರೆ ಭಗವಂತ ಇದ್ದಾನೆ ಅಂತಾರೆ ಅವರು. ಭಗವಂತ ಇದ್ದಾನೆ, ಆದ್ರೆ ಜಗತ್ತು ಮಿಥ್ಯ. ಅದೇ ಹೇಳೋದು, ನಾ ಹೇಳಿದ್ನಲ್ಲ ಈ ಭೌತಿಕ ಪ್ರಪಂಚ ಇದೆಯಲ್ಲ ಅದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳಲ್ಲ, ಅದು ಟೆಂಪರರಿ ಅಷ್ಟೇನೆ. ಅದು ಎಲ್ಲವೂ ಇದಾವೆ, ಭಗವಂತನೂ ಇದ್ದಾನೆ ಮತ್ತೆ ಈ ಭೌತಿಕ ಪ್ರಪಂಚನೂ ಇದೆ. ಆದ್ರೆ ಭೌತಿಕ ಪ್ರಪಂಚ ಶಾಶ್ವತವಾದದ್ದಲ್ಲ. ಅವರು ಹೇಳುವ ಪ್ರಕಾರ ಬ್ರಹ್ಮಜ್ಯೋತಿ ಒಂದೇ ಸತ್ಯ, ಬ್ರಹ್ಮಾಂಡವು ಮಾಯೆ ಅಥವಾ ಮಿಥ್ಯೆ. ಆದರೆ ವೈಷ್ಣವ ಸಿದ್ಧಾಂತದ ಪ್ರಕಾರ ಬ್ರಹ್ಮಾಂಡಕ್ಕೆ ದೇವೋತ್ತಮ ಪರಮಪುರುಷನೇ ಕಾರಣನು. ಅಂದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ ಬ್ರಹ್ಮಾಂಡ, ಈಗ ಹೇಳ್ತಾ ಇದ್ದಾರೆ ಪ್ರಕಾರ ಬ್ರಹ್ಮಾಂಡಕ್ಕೆ ಅಂದ್ರೆ ಈ ಬ್ರಹ್ಮಾಂಡ ಆಗಿದೆ, ಇದು ಮಿಥ್ಯೆ, ಇದು ಸುಳ್ಳು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ಸಹ ಭಗವಂತನಿಂದನೇ ಆದದ್ದು. ಭಗವದ್ಗೀತೆಯಲ್ಲಿ ಪ್ರಭು ತನ್ನ ಅಂದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನಲ್ಲ, ತನ್ನ ವಿಭೂತಿಗಳನ್ನ ಹೇಳ್ತಾ ಹೋಗ್ತಾನೆ. ನಾನು ಅಲ್ಲಿದ್ದೀನಿ, ನಾನು ಅದನ್ನ ಮಾಡಿದೆ ಎಲ್ಲ ಹೇಳ್ತಾ ಹೋದಾಗ ಅವ್ನು ಹೇಳ್ತಾನೆ, ಕಡೆಗೆ ಅರ್ಜುನನಿಗೆ ಹೇಳ್ತಾನೆ, ಇದು ನನ್ನ ಒಂದು ಅಂಶದಿಂದ, ಒಂದು ಸಣ್ಣ ಸ್ವಾಂಶ ಭಾಗದಿಂದ ನಾನು ಈ ಎಲ್ಲವನ್ನ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾನೆ ಭಗವಂತ. ಈ ಭೌತಿಕ ಜಗತ್ತನ್ನು ಪ್ರವೇಶಿಸ್ತಾನೆ. ಅವ್ನು ಹೇಳ್ತಾನೆ, ನನ್ನ ಸ್ವಾಂಶ ಭಾಗದಿಂದ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ದೀನಿ, ಅದ್ರೊಳಗೆ ನಾನು ಪ್ರವೇಶ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಈ ಅಸತ್ ಅಥವಾ ಅಲ್ಪಕಾಲದ ಬ್ರಹ್ಮಾಂಡವು ಪರಮಸತ್ಯದಿಂದ ಮಾಡಿದ್ದು ಎಂದು ವೇದಗಳು ತಿಳಿಸ್ತಾ. ಅಂದ್ರೆ ಅಸತ್ ಅದೇ ಅಲ್ಪಕಾಲ, ಟೆಂಪರರಿ. ಇದು ಸಹ ಭಗವಂತನಿಂದನೇ ಬಂದದ್ದು, ಎಲ್ಲವೂ ಪರಬ್ರಹ್ಮನಿಂದ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎಂದು ವೇದಾಂತ ಸೂತ್ರವು ಹೇಳುತ್ತದೆ. ಆದ್ರಿಂದ ವೈಷ್ಣವರು ಬ್ರಹ್ಮಾಂಡವು ಮಿಥ್ಯ ಎಂದು ಭಾವಿಸುವುದಿಲ್ಲ. ಅದಕ್ಕೆ ಗೊತ್ತಾಗುತ್ತೆ. ಅದರಿಂದ ಭಕ್ತರಾದವರು ವೈಷ್ಣವರು ಏನ್ ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಈ ಬ್ರಹ್ಮಾಂಡ ಇದೇನು ಸೃಷ್ಟಿ ಇದೆಯಲ್ಲ, ಇದು ಮಿಥ್ಯೆ ಅಲ್ಲ, ಇದು ಸುಳ್ಳಲ್ಲ, ಇದು ಯಾಕೆಂದ್ರೆ ಇದು ಭಗವಂತನಿಂದನೇ ಬ್ರಹ್ಮಾಂಡ ಸೃಷ್ಟಿಯಾದದ್ದು. ವೈಷ್ಣವ ತತ್ವಜ್ಞಾನಿ ಭೌತಿಕ ಜಗತ್ತಿನಲ್ಲಿರುವುದೆಲ್ಲವನ್ನು ಪರಮಪ್ರಭುವಿಗೆ ಸಂಬಂಧಿಸಿದಂತೆ ನೋಡುತ್ತಾನೆ. ವೈಷ್ಣವರಾದವರು ಭಕ್ತರಾದವರು ಏನ್ ಮಾಡ್ತಾರೆ ಅಂದ್ರೆ ಈ ಬ್ರಹ್ಮಾಂಡ ಎಲ್ಲಾನು ಭಗವಂತನ ಒಂದು ಸಂಬಂಧ,
ಅಂದ್ರೆ ಭಗವಂತನಿಂದ ಆದದಲ್ಲ, ಅವನೇ ಎಲ್ಲದಕ್ಕೂ ಸೃಷ್ಟಿ ಮತ್ತೆ ಲಯ ಮತ್ತೆ ಪಾಲನೆಗೆ ಅವನೇ ಕಾರಣ, ಅವನಿಂದನೇ ಆದದ್ದು ಎಲ್ಲವನ್ನು. ಪ್ರಭುಗೆ ಸಂಬಂಧ, ಅವನಿಗೆ ಒಂದು ಕನೆಕ್ಷನ್ ಇದ್ರಲ್ಲೇ ಎಲ್ಲಾನು ಅವರು ತಿಳಿಕೊಳ್ತಾರೆ. ಭೌತಿಕ ಜಗತ್ತಿನ ಈ ಕಲ್ಪನೆಯನ್ನು ಶೀಲಾ ರೂಪಗೋಸ್ವಾಮಿ ಬಹು ಚೆನ್ನಾಗಿ ವಿವರಿಸಿದ್ದಾರೆ. ಭೌತಿಕ ಸಹ ಪರಮಪ್ರಭುವಿನ ಅಭಿವ್ಯಕ್ತಿ ಎನ್ನುವ ತಿಳುವಳಿಕೆ ಇಲ್ಲದೆ ಅದನ್ನು ಮಾಯೆ ಅಥವಾ ಮಿಥ್ಯೆ ಎಂದು ತಿಳಿಸುವುದು ನಿಷ್ಪ್ರಯೋಜಕವಾದದ್ದು. ಅಂದ್ರೆ ಹೇಳ್ತಾ ಇದ್ದಾರೆ, ಇದು ಮಾಯೆ ಅಂತ ಹೇಳ್ಬಿಟ್ಟು ಈ ಮಾಯಾವಾದಿಗಳ ಪ್ರಕಾರ ಇದೆಲ್ಲ ಮಿಥ್ಯೆ, ಇದು ಸುಳ್ಳು ಅಂತೇಳಿ ನಾವು ಈ ಭೌತಿಕ ಪ್ರಪಂಚವನ್ನ ನಾವು ತಿಳಿಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ವೈಷ್ಣವರಿಗೆ ಈ ಜಗತ್ತಿನಲ್ಲಿ ಮೋಹವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವೈಷ್ಣವರಾದಿಗೆ ಈ ಜಗತ್ತಿನಲ್ಲಿ ಮೋಹ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮೋಹ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಅವರು ಸಾಮಾನ್ಯ ಭೌತಿಕ ಜಗತ್ತನ್ನು ಇಂದ್ರಿಯ ತೃಪ್ತಿ ವಸ್ತುವನ್ನಾಗಿ ಕಾಣುತ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತು ಅಂದ್ರೆ ಏನಂದ್ರೆ ಇಲ್ಲಿ ಇಂದ್ರಿಯ ಒಂದು ತೃಪ್ತಿಗಾಗಿನೇ ವಸ್ತುಗಳು ಇಲ್ಲಿದಾವೆ ಅಂತ ಹೇಳಿ ಆ ಭಾವನೆಯಿಂದ ಈ ಭೌತಿಕ ಜಗತ್ತನ್ನ ವೈಷ್ಣವರಾದವ್ರು ನೋಡ್ತಾರೆ. ವೈಷ್ಣವರಿಗೆ ಇಂದ್ರಿಯ ತೃಪ್ತಿಯೂ ಬೇಕಿಲ್ಲ, ವೈಷ್ಣವರಿಗೆ ಇಂದ್ರಿಯ ತೃಪ್ತಿ ಬೇಕಿಲ್ಲ. ಅವ್ರೇನಂದ್ರೆ ತಮ್ಮ ಇಂದ್ರಿಯಗಳನ್ನು ತಮ್ಮ ತೃಪ್ತಿಗಲ್ಲ, ಭಗವಂತನ ಇಂದ್ರಿಯ ತೃಪ್ತಿಗಾಗಿ ಉಪಯೋಗಿಸಕ್ಕೆ ಇಷ್ಟಪಡ್ತಾರೆ. ಋಷಿಕೇಶ ಕೇವಲಂ ಭಕ್ತಿರುತ್ತದೆ. ಅಂದ್ರೆ ನಮ್ಮ ಇಂದ್ರಿಯಗಳನ್ನು ನಮ್ಮ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದಂತ ಭಗವಂತನ ಇಂದ್ರಿಯಗಳ ಒಂದು ಇದಕ್ಕೆ ಅವನ ಒಂದು ಸೇವೆಯಲ್ಲೇ ನಾವು ತೊಡಗಿಸ್ಬೇಕು. ಆದ್ರೆ ಅವನಿಗೆ ಭೌತಿಕ ಆಹೋಗಳಲ್ಲಿ ಮೋಹವಿಲ್ಲ. ವೈಷ್ಣವನು ಈ ಭೌತಿಕ ಜಗತ್ತನ್ನು ವೈದಿಕ ಆದೇಶಗಳ ನಿಯಂತ್ರಕ ತತ್ವಗಳಿಗೆ ಅನುಗುಣವಾಗಿ ಸ್ವೀಕರಿಸ್ತಾನೆ. ದೇವೋತ್ತಮ ಪರಮೇಶ್ವರನು ಎಲ್ಲದರ ಮೂಲ ಕಾರಣ ಆದ್ರಿಂದ ವೈಷ್ಣವನು ಈ ಭೌತಿಕ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಸ್ತುವನ್ನು ಅವನಿಗೆ ಗೊತ್ತಿದೆ ಅಲ್ಲ, ಇದು ಎಲ್ಲಾನು ಕೃಷ್ಣನ ಜೊತೆಯಲ್ಲಿ ಅದರ ಸಂಬಂಧದಿಂದನೇ ಎಲ್ಲ ಕಾಣ್ತಾನೆ. ಇಂತಹ ಪ್ರಬುದ್ಧ ಅರಿವಿನಿಂದ ಭೌತಿಕ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವಿಗೂ ಆಧ್ಯಾತ್ಮಿಕತೆ ಬರುತ್ತದೆ. ಯಾವಾಗ ನಾವು ಎಲ್ಲವೂ ಭಗವಂತನ ಒಂದು ಅಸ್ತಿತ್ವದಲ್ಲಿ ನಾವು ನೋಡ್ತೀವೋ ಅವಾಗ ನಮ್ಗೆ ಏನ್ ಗೊತ್ತಾ, ಪ್ರತಿ ವಸ್ತುವಿನಲ್ಲಿ ಒಂದು ಆಧ್ಯಾತ್ಮಿಕತೆ ಕಾಣುತ್ತೆ, ಮತ್ತೆ ನಾವು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ. ಎಂದರೆ ಭೌತಿಕ ಜಗತ್ತಿನ ಇರುವುದೆಲ್ಲ ಆಗಲೇ ಆಧ್ಯಾತ್ಮಿಕವಾಗಿದೆ. ಆದರೆ ನಮಗೆ ತಿಳುವಳಿಕೆ ಇಲ್ಲುವುದರಿಂದ ಅದನ್ನು ಭೌತಿಕ ಎಂದು ಕಾಣುತ್ತೇವೆ. ಎಲ್ಲವೂ ಭಗವಂತನಿಂದ ಬಂದದ್ದು, ಎಲ್ಲವೂ ಆಧ್ಯಾತ್ಮಿಕವಾದ. ಆದರೆ ನಾವು ಈ ಭೌತಿಕ ದೃಷ್ಟಿಯಿಂದ ನಮ್ಮ ಒಂದು ಇದನ್ನ ನೋಡೋದ್ರಿಂದ ಇವೆಲ್ಲ ಭೌತಿಕವಾಗಿ ಕಾಣುತ್ತೆ, ಇಲ್ಲಿರೋದೆಲ್ಲ ಅಂದ್ರೆ ಕಾಣುತ್ತೆ. ಆದ್ರೆ ಇದೆಲ್ಲ ಆಧ್ಯಾತ್ಮಿಕವಾದದ್ದು, ಎಲ್ಲ ಭಗವಂತನಿಂದನೇ ಬಂದದ್ದು, ಎಲ್ಲ ಆಧ್ಯಾತ್ಮಿಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ವೇದಗಳ ಸಾಕಾರ ರೂಪಗಳು ಒಂದು ಉದಾಹರಣೆಯನ್ನು ಕೊಟ್ಟವು. ಇಲ್ಲೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಹೇಗೆ ಅಂತ ಹೇಳಿದ್ರೆ, ಬಂಗಾರವನ್ನು ಅಂದ್ರೆ ನಾವು ಭೌತಿಕ ಪ್ರಪಂಚದಿಂದ ಬಂದಿದೆ ಇದನ್ನ ಅಂತ ಹೇಳ್ಬಿಟ್ಟು ಕೆಲವೊಂದು ವಿಷಯವನ್ನ ನಾವು ತಿಳಿಸಕ್ಕಾಗಲ್ಲ ಅಂತ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಬಂಗಾರವನ್ನು ಬಯಸುವವರು ಬಂಗಾರದ ಓಲೆಗಳು, ಬಂಗಾರದ ಬಳೆಗಳು ಅಥವಾ ಬಂಗಾರ ಮಾಡಿದ ಬೇರೆ ಏನನ್ನ ಅವೆಲ್ಲವೂ ಮೂಲ ಬಂಗಾರದಿಂದ ಭಿನ್ನ ಎಂದು ಯಾವುದೇ ವಸ್ತುವನ್ನು ತಿರಸ್ಕರಿಸುವುದಿಲ್ಲ. ಅಂದ್ರೆ ಹೇಳ್ತಾ ಇದ್ದಾರೆ, ಬಂಗಾರದಿಂದ ಮಾಡಿದ ಬಳೆ, ಓಲೆ ಎಲ್ಲವನ್ನು ಹೇಳ್ತಾ ಇದ್ದಾರೆ, ಅದನ್ನ ಬಂಗಾರ ಅಂದ್ರೆ ಬಂಗಾರದ ಗಟ್ಟಿ ಇದೆಯಲ್ಲ ಅದ್ರಿಗಿನ ಭಿನ್ನ ಅಲ್ವಾ, ಒಡವೆ ಮಾಡ್ಬಿಟ್ಟಿದ್ದಾರೆ ಅದರಿಂದ ಭಿನ್ನ ಅಂತ ಹೇಳ್ಬಿಟ್ಟು ಯಾರು ಅದನ್ನ ಚರ್ಚಲ್ಲ. ಇದು ಬಂಗಾರ ಅಲ್ಲ ಅನ್ನಲ್ಲ, ಅದು ಬಂಗಾರವೇ, ಬಂಗಾರದಿಂದ ಬಂದದ್ದು. ಅಂದ್ರೆ ಈಗ ನಾವು ಭಗವಂತನಿಂದ ಬಂದಿದ್ದೀವಿ, ನಾವು ಸಹ ನಾವು ಅಣುಗಳು ಅಲ್ವಾ, ಅವನು ವಿಭು, ಅವನಿಂದ ಬಂದಿದ್ದೀವಿ. ಸೊ ನಮಗೂ ಆ ಕ್ವಾಲಿಟೀಸ್ ಇದ್ದೇ ಇರುತ್ತೆ. ಭಗವಂತನಲ್ಲಿರೋ ಗುಣಗಳು ಸ್ವಲ್ಪ ಇರುತ್ತೆ ಅಷ್ಟೇನೆ. ಅಂದ್ರೆ ಅಚಿಂತ ಭೇದ ಅಂದ್ರೆ ಅವನಲ್ಲಿ ಸ್ವಲ್ಪ, ನಮ್ಮಲ್ಲಿ ಸ್ವಲ್ಪ ಇರುತ್ತೆ. ಭಗವಂತನಲ್ಲಿ ಇರೋ ಗುಣಗಳು ಎಲ್ಲ ಇದು ನಮ್ಮಲ್ಲಿ ಸ್ವಲ್ಪ ಇರುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಬಂಗಾರದ ಗಟ್ಟಿಯಿಂದ ಮಾಡಿದ ಚಿನ್ನದ ಬಳೆಗಳು ಏನಿದೆಲ್ಲ ಅವೆಲ್ಲ ಸಹ ಆ ಬಂಗಾರದ ಗಟ್ಟಿಯ ಗುಣಗಳನ್ನೇ ಅದು ಹೊಂದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಕ್ವಾಂಟಿಟಿಲಿ ಇದಿರುತ್ತೆ ಅಷ್ಟೇನೆ. ಅದು ಎಲ್ಲಾ ಜೀವಿಗಳು ಹಂಗನ್ಕೊಂಡು ಅದು ಬಂಗಾರದ ಗಟ್ಟಿಯಿಂದ ಬಂದಿದೆ ಅಂತ ಹೇಳಿ ನಾವು ಈ ಒಡವೆಗಳನ್ನ ತೆಗೆಸಲ್ಲ ಅಲ್ವಾ. ಅದೇ ತರ ನಾವು ಸಹ ಹೇಳ್ತಾ ಇದ್ದಾರೆ, ಎಲ್ಲಾ ಜೀವಿಗಳು ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಗುಣಮಟ್ಟದ ಮಟ್ಟಿಗೆ ಅವು ಒಂದೇ ಅಲ್ವಾ. ನಾವು ಗುಣಮಟ್ಟದಿಗೆ ಅಂದ್ರೆ ಬಂಗಾರದ ಒಡವೆಗಳಾಗ್ಲಿ ಅಥವಾ ಬಂಗಾರದ ಗಟ್ಟಿ ಆಗ್ಲಿ, ಅದಕ್ಕೆ ಎಲ್ಲದಕ್ಕೂ ಒಂದೇ ತರ ಗುಣ ಇದೆ. ಅದೇ ತರ ನಾವು ಭಗವಂತನಿಂದ ಬಂದವರು, ನಮಗೆ ಸಹ ನಮ್ಗೆ ಗುಣದಲ್ಲಿ ನಾವು ಭಗವಂತನ ಜೊತೆಲಿ ಸ್ವಲ್ಪ ಇದಿರ್ಲಿದ್ದೀವಿ. ನಮ್ಮದು ಭಗವಂತನ ಗುಣ ಇದೆ, ಆದ್ರೆ ಅವನದು ಕ್ವಾಂಟಿಟಿ ವೈಸ್ ಇದಿರ್ಬೋದು, ಆದ್ರೆ ನಮ್ಮಲ್ಲಿ ಅವನಲ್ಲಿರೋ ಗುಣಗಳು ನಮ್ಮಲ್ಲೂ ಇದೆ. ಅಂದ್ರೆ 6 ಗುಣ ಐಶ್ವರ್ಯಗಳಿರ್ತವೆ ನೋಡಿ, ನಮ್ಮಲ್ಲೂ ಇದೆ. ಅವನ ಹತ್ರ ಐಶ್ವರ್ಯ, ಅವನು ಸುಂದರಾಂಗ, ಆಮೇಲೆ ಐಶ್ವರ್ಯವಂತ, ಶಕ್ತಿವಂತ, ಇದು 6 ಗುಣಗಳು ಏನಿದೆಲ್ಲ ಎಲ್ಲವೂ ನಮ್ಮ ಒಂದು ಭೌತಿಕ ಪ್ರಪಂಚದಲ್ಲೂ ಎಲ್ಲಾ ಗುಣಗಳು ಒಬ್ರತ್ರನೇ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಾರ ಹತ್ರ ಒಬ್ರು ನೋಡಿ ತುಂಬಾ ಸುಂದರವಾಗಿರ್ತಾರೆ, ಭಗವಂತನ ಆ ಗುಣ ನಮ್ಮಲ್ಲೂ ಇರುತ್ತೆ ಆತರ. ಆಮೇಲೆ ಅದೇ ತರ ಐಶ್ವರ್ಯ ಭಗವಂತ ಐಶ್ವರ್ಯ ಅವನಲ್ವಾ, ಅವನು ಲಕ್ಷ್ಮೀಪತಿ. ಆದ್ರೆ ಇಲ್ಲೂ ಶ್ರೀಮಂತರು ಇರ್ತಾರೆ. ಆತರ ಕೆಲವೊಬ್ಬರಿಗೆ ಒಂದೊಂದು ಗುಣಗಳು ಬಂದಿರುತ್ತೆ. ಭಗವಂತ ಆದ್ರೆ ಎಲ್ಲಾ 6 ಗುಣಗಳನ್ನು ಫುಲ್ ಫ್ಲೆಡ್ಜ್ ಆಗಿ ಪೂರ್ಣವಾಗಿ ಹೊಂದಿದವನಾಗಿದ್ದಾನೆ.
ಎಲ್ಲಾ ಜೀವಿಗಳು ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಗುಣದ ಮಟ್ಟಿಗೆ ಅವು ಒಂದೇ ಆದ್ರೆ ಬಂಗಾರದ ಒಂದೇ ಮೂಲೆಯಿಂದ ಮಾಡಿದ ವಿವಿಧ ಆಭರಣಗಳಂತೆ ಜೀವಿಗಳು ಈಗ 84 ಲಕ್ಷ ಜೀವವರ್ಗದಲ್ಲಿ ವಿವಿಧ ರೂಪಗಳನ್ನು ಪಡೆದಿದೆ. ಅಂದ್ರೆ ನಾವೆಲ್ಲ ಭಗವಂತನಿಂದನೇ ಆದವರು. 84 ಲಕ್ಷ ಜೀವರಾಶಿಯನ್ನ ನಾವು ಪಡೆದಿದ್ದೀವಿ, ಆದ್ರೆ ಎಲ್ಲ ಭಗವಂತನಿಂದಲೇ ಬಂದವರು. ಬಂಗಾರದಲ್ಲಿ ಆಸಕ್ತಿ ಇರುವವನು ವಿವಿಧ ರೂಪಗಳಿರುವ ಬಂಗಾರ ಆಭರಣಗಳಿಂದ ಸ್ವೀಕರಿಸುವಂತೆ ಎಲ್ಲಾ ಜೀವಿಗಳು ಗುಣದಲ್ಲಿ ದೇವೋತ್ತಮ ಪರಂಪರೆ ಎಂದು ತಿಳಿದುಕೊಂಡು ವೈಷ್ಣವನು ಎಲ್ಲಾ ಜೀವಿಗಳನ್ನು ಭಗವಂತ ನಿರಂತರ ಸೇವಕರೆಂದು ಸ್ವೀಕರಿಸ್ತಾನೆ. ಅಂದ್ರೆ ಹೇಗೆ ನಾವು ಬಂಗಾರದಿಂದ ಬಂದ ಬಂಗಾರದ ಒಡವೆಗಳನ್ನು ಹೇಗೆ ನಾವು ಸ್ವೀಕರಿಸುವೋ ಅದೇ ತರ ಈಗ 84 ಲಕ್ಷ ಜೀವಿಗಳು ಎಲ್ಲ ಭಗವಂತನಿಂದಾನೇ ಬಂದದ್ದು. ಆದ್ರಿಂದ ಪ್ರತಿಯೊಂದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ವೈಷ್ಣವರಾದವರು ಪ್ರತಿಯೊಬ್ಬರನ್ನು ಒಂದು ವೈಷ್ಣವರ ಜೀವಿಗಳನ್ನ ಭಗವಂತನ ನಿರಂತರ ಅಂದ್ರೆ ಭಗವಂತ ಇದ್ದಾನೆ ಅಂತ ಹೇಳ್ಬಿಟ್ಟು ಅವರನ್ನ ಕಾಣ್ತಾನೆ. ಮತ್ತೆ ಭಗವಂತನ ನಿರಂತಕ ಸೇವಕ ಅಂತ ಹೇಳಿ ಅವನು ಸ್ವೀಕರಿಸ್ತಾನೆ. ಅವರೆಲ್ಲರೂ ಯಾರನ್ನ ನೋಡ್ತಾ ಇದ್ದಾರೆ ಅವರಲ್ಲಿ ಭಗವಂತ ಇದ್ದಾನೆ. ಮತ್ತೆ ಅವರೆಲ್ಲರೂ ಭಗವಂತ ಅಂದ್ರೆ ಪರಮಾತ್ಮ ರೂಪಿಯಾಗಿದ್ದಾನೆ. ಮತ್ತೆ ಎಲ್ಲರೂ ಭಗವಂತನ ಸೇವಕರು ಅನ್ನೋ ಒಂದು ಭಾವನೆಯಿಂದ ವೈಷ್ಣವರು ಎಲ್ಲರನ್ನು ನೋಡ್ತಾರೆ. ಅದೇ ನಾವು ಒಂದು ಶ್ಲೋಕದಲ್ಲಿ ಬರುತ್ತಲ್ಲ, ಆನೆ ಮತ್ತೆ ಇದು ಯಾವ್ದು ಆನೆ ನಾಯಿ ಮತ್ತೆ ನಾಯಿ ಬ್ರಾಹ್ಮಣ ಎಲ್ಲಾನು ಒಂದೇ ತರ ಕಾಣ್ತಾನೆ ಅಂತ ಯಾವ್ದೋ ಶ್ಲೋಕ ನಂಗೆ ಬರ್ತೋಯ್ತು. ಅದೇ ತರ ಇಲ್ಲಿ ಎಲ್ಲರನ್ನು ಒಂದೇ ತರ ಕಾಣ್ತಾನೆ. ತಪ್ಪು ದಾರಿ ಹಿಡಿದ ಈ ಬದ್ಧ ಜೀವಿಗಳನ್ನು ಮತ್ತೆ ಸರಿಯಾದ ದಾರಿ ಹಾದಿಗೆ ತಂದು ದೇವೋತ್ತಮ ಪರಪುರುಷ ಸೇವೆ ಮಾಡುವ ವೈಷ್ಣವನಿಗೆ ವಿಪುಲವಾದ ಅವಕಾಶವಿದೆ. ಅಂದ್ರೆ ಈ ವೈಷ್ಣವರಾದವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಈಗ ಸರಿಯಾದ ದಾರಿಲಿ ನಾವು ದಾರಿ ತಪ್ಪೋದ್ರೆ ಕೆಲವರು ಅಂದ್ರೆ ಯಾರು ಪತನ ಹೊಂದಿರ್ತೀವಿ ಅಥವಾ ನಾವ್ ಇನ್ನ ಇದ್ರಲ್ಲಿ ಅಭಕ್ತರಾಗಿದ್ರೆ ಈ ವೈಷ್ಣವರಿಗೆ ಅವರನ್ನ ಭಗವತ್ ಭಕ್ತಿ ಮಾರ್ಗಕ್ಕೆ ತರುವಷ್ಟು ಒಂದು ಕೆಪಾಸಿಟಿ ಅಥವಾ ಅವರಿಗೆ ಒಂದು ಇದಿರುತ್ತಂತೆ, ಶಕ್ತಿ ಇರುತ್ತೆ ಅಂತ. ಅವನಿಗೆ ಕೃಷ್ಣ ಪ್ರಜ್ಞೆ ಶಿಕ್ಷಣ ಕೊಟ್ಟು ಮತ್ತೆ ಭಗವದ್ಧಾಮಕ್ಕೆ ಕರೆದೊಯ್ಯಬಲ್ಲ. ಅಂದ್ರೆ ಈಗ ನಾವು ಅವೈಷ್ಣವರು ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಅವರಿಗೆ ಆ ಒಂದು ಅರಿವನ್ನು ಕೊಟ್ಟು ಅಥವಾ ಶಿಕ್ಷಣವನ್ನ ಕೊಟ್ಟು ಅವರನ್ನ ಭಗವಂತನ ಭಕ್ತಿ ಮಾರ್ಗಕ್ಕೆ ತರೋ ಒಂದು ಕೆಪಾಸಿಟಿ ಇರುತ್ತೆ. ವಾಸ್ತವಾಂಶವೆಂದರೆ ಭೌತಿಕ ಗುಣತ್ರಯಗಳು ಜೀವಿಗಳ ಮನಸ್ಸುಗಳನ್ನು ತಳಮಳಗೊಳಿಸುತ್ತವೆ. ಆದ್ರೆ ಜೀವಿಗಳು ಕನಸಿನಲ್ಲಿ ಏನುವಂತೆ ದೇಹದಿಂದ ದೇಹಕ್ಕೆ ಸಾಗುತ್ತೆ. ಅಂದ್ರೆ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ಒಂದು ಇದೆಲ್ಲ ನಾವು ನೋಡಿದಾಗ ಅಲ್ಲಿರೋ ಒಂದು ಏನು ಅಂದ್ರೆ ಭೋಗ ಇದೆಲ್ಲ ನೋಡಿದಾಗ ನಮ್ಗೆ ಮನಸ್ಸು ತಳಮಳ ಅಂದ್ರೆ ಮತ್ತೆ ಮತ್ತೆ ನಮ್ಗೆ ಅದ್ರಲ್ಲಿ ಎಳಿತಾ ಇರುತ್ತೆ. ಆದ್ರಿಂದ ಏನ್ ಹೇಳ್ತಾ ಇದಾರೆ, ಇದೆಲ್ಲ ಒಂಥರ ಏನ್ ಹೇಳ್ತಾರೆ, ಇದೆಲ್ಲ ಕನಸ್ತರ ಇದು ಅಲ್ವಾ. ಈ ತರ ಅನುಭವಿಸ್ತೀವಿ, ಮತ್ತೆ ಆ ಒಂದು ಭೋಗವನ್ನ ಅಥವಾ ಇಂದ್ರಿಯ ಸುಖವನ್ನ ಅನುಭವಿಸ್ತೀವಿ ಈ ಭೌತಿಕ ಪ್ರಪಂಚದಲ್ಲಿ. ಮತ್ತೆ ನಾವು ಮತ್ತೆ ಇನ್ನೊಂದು ಪುನರ್ಜನ್ಮವನ್ನ ಪಡಿತೀವಿ. ಮತ್ತೆ ಮತ್ತೆ ಈ ಜನ್ಮ ಮೃತ್ಯು ಜರಾ ಚಕ್ರದಲ್ಲಿ ಮತ್ತೆ ಮತ್ತೆ ನಾವು ಸಿಕ್ಕಾಕೊಳ್ತಾ ಹೋಗ್ತೀವಿ. ಅವುಗಳ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಗೆ ಮಾರ್ಪಡಿಸಿದಾಗ ಈ ನಮ್ಮ ಒಂದು ಪ್ರಜ್ಞೆಯನ್ನು ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದೀವಲ್ಲ, ಇಂದ್ರಿಯ ಸುಖದಲ್ಲಿ ಇದೀವಿ, ಈ ಪ್ರಜ್ಞೆಯನ್ನ ಕೃಷ್ಣ ಕಾನ್ಶಿಯಸ್ಗೆ ಅದನ್ನ ನಾವು ಕೃಷ್ಣನ ಪ್ರಜ್ಞೆಯಲ್ಲಿ ನಾವು ತಿರುಗಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅವುಗಳ ಮುಕ್ತಿ ಮಾರ್ಗವು ಸ್ಪಷ್ಟವಾಗುತ್ತದೆ. ಎಲ್ಲ ವೇದಗಳಿಗೂ ದೇವೋತ್ತಮ ಪರಮಪುರುಷನು ಹಾಗೂ ಜೀವಿಗಳು ಒಂದೇ ಗುಣದವರು ಚೈತನ್ಯ ಅಥವಾ ಆಧ್ಯಾತ್ಮಿಕತೆ ಇರುವವರು ಎಂದು ಹೇಳಿದರು. ಎಲ್ಲಾ ವೇದಗಳಲ್ಲಿಯೂ ದೇವೋತ್ತಮ ಪರಮಪುರುಷನು ಹಾಗೂ ಜೀವಿಗಳು ಒಂದೇ ಗುಣದವರು ಅಂತ ಹೇಳಿದಾರಲ್ವಾ. ನಾವು ಮತ್ತೆ ಭಗವಂತ ಒಂದೇ ಗುಣದವರು, ಚೈತನ್ಯ ಅಥವಾ ಆಧ್ಯಾತ್ಮಿಕತೆ ಇರುವವರು ಅಂತ ಹೇಳಿದ. ನಾವು ಚೈತನ್ಯ ಇರುವವರು ಅಂದ್ರೆ ನಾವೆಲ್ಲ ಆಧ್ಯಾತ್ಮಿಕ ಲೋಕದಿಂದ ಬಂದವರು, ನಾವು ಪರಮಾತ್ಮ ಒಂದೇ ಇದ್ರಲ್ಲಿದ್ದೀವಿ. ಆಧ್ಯಾತ್ಮಿಕ ಜೀವಿಗಳಲ್ಲಿ 2 ವಿಧ ಅಂತ. ಆಧ್ಯಾತ್ಮಿಕ ಜೀವಿಗಳಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜೀವಿಗಳು ನಾವೆಲ್ಲ ಆಧ್ಯಾತ್ಮಿಕ ಜೀವಿಗಳು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ 2 ವಿಧ ಅಂತ ಹೇಳ್ತಾರೆ. ಒಂದು ಆತ್ಮ ಅಂದ್ರೆ ಜೀವಗಳು, ಮತ್ತೊಂದು ಪರಮಪ್ರಭು ಅದು ಪರಮಾತ್ಮ. ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಜೀವ ಮತ್ತೊಂದು ಪರಮಪ್ರಭು ಎಂದು ಪದ್ಮ ಪುರಾಣದಲ್ಲಿ ದೃಢಪಟ್ಟಿದೆ. 2 ತರದ ಒಂದು ಆಧ್ಯಾತ್ಮಿಕ ಜೀವಗಳಿದೆ. ಒಂದು ನಾವು ಜೀವಿಗಳು, ಮತ್ತೊಂದು ಪರಮಪ್ರಭು ಅಂದ್ರೆ ದೇವೋತ್ತಮ ಪರಮಪುರುಷ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನಿಂದ ಪ್ರಾರಂಭಿಸಿ ಇರುವವರೆಗೂ ಎಲ್ಲಾ ಜೀವಿಗಳು ಜೀವರಂತೆ. ಅಂದ್ರೆ ಎಲ್ಲಾರು ಜೀವಿಗಳೇ. ನಾವು ಬ್ರಹ್ಮನಿಂದ ಹಿಡಿದು ಎಲ್ಲಾರು ಇರುವೆ ತನಕನು ಎಲ್ಲರೂ ನಾವು ಜೀವಿಗಳೇ. ಆದರೆ ಪ್ರಭುವು ಚತುರ್ಭುಜನಾದ ಪರಮ ವಿಷ್ಣು ಅಥವಾ ಆದ್ರೆ ನಾವು ಅಂದ್ರೆ 2 ವಿಧವಾದ ಆಧ್ಯಾತ್ಮಿಕ ಇದೆ ಅಂತ ಹೇಳಿದ್ರಲ್ಲ. ಒಂದು ಜೀವ, ಇನ್ನೊಂದು ಪರಮಪ್ರಭು. ನಾವೆಲ್ಲ ಬ್ರಹ್ಮನಿಂದ ಹಿಡಿದು ಇರುವೆ ತನಕ ಇರೋದೆಲ್ಲ ನಾವು ಜೀವ ಇದ್ರಲ್ಲಿ ಬರ್ತೀವಿ. ಆಮೇಲೆ ಇನ್ನೊಂದು ಇದು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಇದು ಅಂತ ಹೇಳಿದ್ರೆ ಜೀವಿಗಳು ಅಂತ ಹೇಳಿದ್ರೆ ಇನ್ನೊಂದು ಪರಮಪ್ರಭು ಅಂದ್ರೆ ಒಂದು ಪರಮಾತ್ಮ, ಇನ್ನೊಂದು ಜೀವಿಗಳು ಅಂತ ಹೇಳ್ತಾ ಇದ್ದಾರೆ. ಆತ್ಮ ಎನ್ನುವ ಶಬ್ದವು ದೇವೋತ್ತಮ ಪರಮಪುರುಷನಿಗೆ ಮಾತ್ರ ಅನ್ವಯಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು 2 ಆತ್ಮ ಅನ್ನೋದು ಕೆಲವೊಮ್ಮೆ ಹಾಗೂ ಅಂದ್ರೆ ನಮ್ಮಲ್ಲಿರೋ ಆತ್ಮಕ್ಕೂ ಹೇಳ್ತಾರೆ, ಭಗವಂತನಿಗೂ. ಅಂದ್ರೆ ಯಾವ ಒಂದು ಟೈಮಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಇದ್ರ ಮೇಲೆ ಆ ಆತ್ಮ ಅನ್ನೋ ವರ್ಡದ ಅರ್ಥವನ್ನ ತಗೊಳ್ಬೇಕಾಗತ್ತೆ.
ಆದ್ರೆ ಎಲ್ಲಾ ಜೀವಿಗಳು ಅವನ್ನ ವಿಭಿನ್ನ ಅಂಶಗಳಾದ್ರಿಂದ ಕೆಲವೊಮ್ಮೆ ಅವುಗಳನ್ನು ಆತ್ಮ, ಇಲ್ಲಿ ಆತ್ಮ ಅಂದ್ರೆ ಭಗವಂತ ಅಂತ ಹೇಳ್ತಾರೆ. ಆತ್ಮ ಅನ್ನೋದನ್ನ ಕೆಲವೊಮ್ಮೆ ಅಂದ್ರೆ ನಮಗೂ ಸಹನು ಕೆಲವೊಮ್ಮೆ ನಮಗೂ ಸಹನು ನಾವು ವಿಭಿನ್ನ ಅಂಶಗಳಾಗಿದ್ದರಿಂದ ನಮ್ಮನ್ನು ಸಹ ಆತ್ಮ ಅಂತ ಕರೀತಾರೆ. ಆದ್ರಿಂದ ಜೀವಿಗಳಿಗೆ ಜೀವಾತ್ಮ ಎಂದು ಹೆಸರು, ಪರಮಪ್ರಭುಗೆ ಪರಮಾತ್ಮ ಎಂದು ಹೆಸರು. ಪರಮಾತ್ಮನು ಜೀವಾತ್ಮನು ಈ ಭೌತಿಕ ಜಗತ್ತಿನಲ್ಲಿದ್ದಾರೆ. ಆದ್ರಿಂದ ಈ ಭೌತಿಕ ಜಗತ್ತಿಗೆ ಇಂದ್ರಿಯ ತೃಪ್ತಿ ಅಲ್ಲದೆ ಬೇರೆ ಗುರಿ ಉಂಟು. ಅಂದ್ರೆ ನಾವು ಪರಮಾತ್ಮ ಮತ್ತೆ ಜೀವಾತ್ಮ ನಾವಿಬ್ರು ಇದೀವಿ. ಈ ಭೌತಿಕ ಜಗತ್ತಿಗೆ ಇಂದ್ರಿಯ ತೃಪ್ತಿ ಅಲ್ಲದೆ ಬೇರೆ ಉಂಟು. ಆದ್ರಿಂದ ನಾವಿಬ್ರು ಇದೀವಿ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇಬ್ರು ಇದೀವಿ, ನಾವಿಬ್ರು ಆಧ್ಯಾತ್ಮಿಕರು. ಆದ್ರೆ ನಮ್ದು ಬರೀ ಇಲ್ಲಿ ಇಂದ್ರಿಯ ಭೋಗ ಪಡೋದು ಅಷ್ಟೇ ಅಲ್ಲ ಕರ್ತವ್ಯ, ನಮ್ದು ಬೇರೆ ಒಂದು ಗುರಿ ಉಂಟು. ಅದು ಏನಂದ್ರೆ ಭಗವಂತನನ್ನ ತಿಳ್ಕೊಳ್ಳೋದು. ಮತ್ತೆ ಇಂದ್ರಿಯ ತೃಪ್ತಿಯ ಬಾಳಿನ ಕಲ್ಪನೆ ಮಾಯೆ, ಜೀವಾತ್ಮತ್ವ ಸೇವೆ ಮಾಡುವ ಕಲ್ಪನೆಯು ಮಾಯೆ ಅಲ್ವೇ. ಅಂದ್ರೆ ಹೇಳ್ತಾ ಇದ್ದಾರೆ ನಾವು ಇನ್ನೊಂದು ನಮಗೆ ಕರ್ತವ್ಯ ಉಂಟು. ಅದಂದ್ರೆ ನಾವು ಭಕ್ತಿ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಗೆ ಬರ್ಬೇಕು, ಮತ್ತೆ ನಾವು ಭಗವಂತನನ್ನ ಅವಾಗ ಅರ್ಥಕೊಳ್ಳಕ್ಕೆ ಸಾಧ್ಯ. ಜಗತ್ತು ಮಿಥ್ಯೆಂದು ಆದ್ರೆ ಭಕ್ತಿಪೂರ್ವ ಸೇವೆ ಸತ್ಯ ಎಂದೇ ಸೇವೆ ಮಾಡುತ್ತಾನೆ. ಭಕ್ತನು ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನೂ ಭಗವಂತನ ಸೇವೆಗೆ ಅವಕಾಶವೆಂದೇ ಕಾಣುತ್ತಾನೆ. ಏನ್ ಮಾಡ್ತಾ ಇದ್ರು ಭಗವಂತನ ಈ ಭೌತಿಕ ಜಗತ್ತಿನಲ್ಲಿ ಮಾಡ್ತಾ ಇರೋದೆಲ್ಲವೂ ಅವನು ಭಗವಂತನ ಸೇವೆ ಅಂತಾನೆ ಮಾಡ್ತಾ ಇರ್ತಾನೆ. ಅವನು ಯಾವುದನ್ನು ಭೌತಿಕ ಎಂದು ತಿರಸ್ಕರಿಸುವುದಿಲ್ಲ. ಎಲ್ಲ ಕೆಲಸನೂ ಮಾಡ್ತಾನೆ, ಎಲ್ಲಾ ಕೆಲಸವನ್ನು ಭಗವಂತನ ಸಲುವಾಗಿ ಮಾಡ್ತಾನೆ. ಇದು ಭೌತಿಕವಾದದ್ದು ಅಂತ ಹೇಳ್ಬಿಟ್ಟು ಅವನು ತಿಳಿಸೋದಿಲ್ಲ. ಅಂದ್ರೆ ಈಗ ನೋಡಿ, ಕಾರು, ಮೊಬೈಲ್, ಕೆಲವು ವಸ್ತುಗಳನ್ನು ಅಷ್ಟೇ ಅಲ್ವಾ, ಕಾರು, ಮೊಬೈಲು ಇವೆಲ್ಲ ಒಂಥರ ಭೋಗದ ವಸ್ತು ಅಂತ ಹೇಳಿ ನಾವು ಬಿಡಕ್ಕಾಗಲ್ಲ. ಇದನ್ನ ನಾವು ಆಧ್ಯಾತ್ಮಿಕವಾಗೂ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಕೆಲವೊಂದು ಮನೆಗಳಲ್ಲಿ ಒಂಥರ ದೇವಸ್ಥಾನಗಳಾಗಿ ಮಾಡ್ಕೊಂಡಿರ್ತಾರಲ್ಲ, ಆ ಮನೇನ ದೊಡ್ಡ ಬಂಗ್ಲೆ ಅಂತೇಳಿ ನಾವು ಬಿಡಕ್ಕಾಗಲ್ಲ. ಅದನ್ನ ದೇವಸ್ಥಾನವಾಗಿ ಕೆಲವರು ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಎಲ್ಲ ಒಂದು ಇಂದ್ರಿಯ ಭೋಗದ ಇದು ಅಂತ ಹೇಳಿ ನಾವು ತಿರಸ್ಕರಿಸಬಾರ್ದು. ಅದನ್ನ ಆಧ್ಯಾತ್ಮಿಕವಾಗಿ ಮಾಡ್ಬೇಕು. ಇದನ್ನ ಪ್ರಭುಪಾದರು ಮಾಡಿದ್ದಾರೆ ಅಲ್ವಾ. ಪ್ರಭುಪಾದರು ಎಷ್ಟು ಮುಂದೆ ಬರುತ್ತೆ. ಅವನು ಯಾವುದಕ್ಕೂ ಭೌತಿಕ ಎಲ್ಲವನ್ನೂ ಪ್ರಭುವಿನ ಸೇವೆಗೆ ಸೇರಿಸ್ತಾನೆ. ಅದನ್ನ ಭಕ್ತನು ಯಾವಾಗ್ಲೂ ಅಲೌಕಿಕ ಸ್ಥಿತಿಯಲ್ಲಿ ಇರುತ್ತಾನೆ. ಅವನು ಏನನ್ನೇ ಬಳಸಲಿ ಪ್ರಭುವಿನ ಸೇವೆಯಲ್ಲಿ ಬಳಸುವುದು ಆಧ್ಯಾತ್ಮಿಕವಾಗಿ ಪರಿಶುದ್ಧವಾಗ್ತದೆ. ಅವನು ಏನ್ ಬಳಸ್ಲಿ ಅದನ್ನ ಒಂದು ಭಗವಂತನ ಒಂದು ಸೇವೆಯಲ್ಲಿ ಬಳಸೋದ್ರಿಂದ ಇದು ಆಧ್ಯಾತ್ಮಿಕವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಆಗೋಯ್ತು ಟೈಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅರ್ಥ ಆಯ್ತು ಇಲ್ಲ ಗೊತ್ತಿಲ್ಲ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾರ್ಗು ದೀಪಾವಳಿ ಹಬ್ಬದ ಶುಭಾಶಯಗಳು. ಹರೇ ಕೃಷ್ಣ. ಹೌದು, ಎಲ್ಲರಿಗೂ ಶುಭಾಶಯ. ನಿಮಗೂ ಅಷ್ಟೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸಿಂಧುಭ್ಯೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿ ನೆರೆದಂತ ಎಲ್ಲಾ ಭಕ್ತ ವೃಂದಕ್ಕೂ ಜಯವಾಗಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ. ಲಲಿತಾ ಮಾತಾಜಿ, ಥ್ಯಾಂಕ್ ಯು ವೆರಿ ಹೇಳಿ ಮಚ್. ಮಾತಾಜಿ. ಏನಿಲ್ಲ, ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಅಂತಂದ್ರು ಅಷ್ಟೇ. ಹೌದು ಹೌದು ಹೌದು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ನು ಗುರುವಾರ 3 ದಿನ ರಜಾ. ಸೋಮವಾರ, ಮಂಗಳವಾರ, ಬುಧವಾರ ರಜಾ. ಶನಿವಾರ ಭಾನುವಾರ 5 ದಿನ ರಜಾ. 5 ದಿನ ರಜಾ ಇದು ಕಾಮನ್. ಬಟ್ 3 ದಿನ ಮಕ್ಕಳಿಗೆ ಸ್ಕೂಲಿಗೆ ರಜಾ ಕೊಟ್ಟಾಗ ಇದ್ ಮಾಡ್ತಾರಲ್ಲ ಮಾತಾಜಿ, ಆತರ ಎಲ್ಲ ಊರ್ಗ್ ಹೋಗಕ್ ಪ್ಲಾನ್ ಮಾಡ್ಬೋದು. ಹೌದು, ಊರಿಗೆ ಹೋಗ್ಬೋದು. ಮನೆಯಲ್ಲಿ ಒಂದ್ ಸ್ವಲ್ಪ ಫ್ರೀ ಆಗಿ ಒಂದ್ ಸ್ವಲ್ಪ ಕೆಲ್ಸಗಳನ್ನು ಮಾಡಕ್ಕಾಗತ್ತೆ ಮನೆಯವ್ರಿಗೆ ಅಲ್ವಾ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ.